ಫಿಲ್ಟರ್ ಮಾಡ್ತಾರೆ ಫಿಲ್ಟರ್ ಮಾಡ್ಕೊಂಡು ನಾನು ಫಿಲ್ಟರ್ ಹಾಕೋದು ಇಷ್ಟ ನನಗೆ ಅವು ಟಾರ್ಚ್ ಟಾರ್ಚ್ ರೀಟಚ್ ಅದಾನೆ ರೀಟಚ್ ಆಫ್ ರೀಟಚ್ ಆಫ್ ಒಂದು ಕ್ಯಾಮರಾ ಬಂದ್ ಹಾಕು ಒಂದು ಹೈಲೈಟ್ ಪಂಡ ನಮ್ಮ ಇರ್ತೀರ ಹಾಯ್ ನಿಖಿಲ್, ವೆಲ್ಕಮ್. ಇದ್ದೇನೆ. ಗಾಳಿ ಮಳೆ, ಗಾಳಿ ಇಲ್ಲ, ಮಳೆ ಉಂಟು. ಕಾಫಿ ಆಯ್ತಾ ನಿಖಿಲ್? ಹೋದ್ರ ನಿಖಿಲ್? ರಾಮು ಅವ್ರು ಬಂದರು. ಹಾಯ್ ರಾಮು, ವೆಲ್ಕಮ್. ಅಮ್ಮ ಅವರೇ ಹಾಯ್ ಅಂತ ಹೇಳಿದೆ. ಹಾಯ್ ರಾಮು, ವೆಲ್ಕಮ್.
ಸಂಗೀತ ಅಮ್ಮ ಅವರೇ ಗುಡ್ ಈವ್ನಿಂಗ್ ಅಂತ ಹೇಳ್ತಿದ್ರೆ. ಹಾಯ್ ಗುಡ್ ಈವ್ನಿಂಗ್ ರಾಮು, ವೆಲ್ಕಮ್. ಕಾಫಿ ಆಯ್ತಾ ಅಂತ ಕೇಳ್ತಿದ್ರೆ. ಕಾಫಿ ಆಗಿದೆ ನಿಖಿಲ್, ನಿಮ್ದು ಆಯ್ತಾ? ಲೈಕ್ ಕೊಡಿ ಆಯ್ತಾ, ಲೈಕ್ ಕೊಡಿದ್ರೆ ಲೈಕ್ ಕೊಡಿ. ಮನಶ್ರೀ ಅವ್ರು ಬಂದರು, ಹಾಯ್ ಅಂತ ಹೇಳಿದ್ರೆ. ಹಾಯ್ ಮನಶ್ರೀ, ವೆಲ್ಕಮ್. ಸಂಗೀತ ಅಮ್ಮವ್ರೆ ಕೆಲಸಕ್ಕೆ ಬಂದೆ ಅಮ್ಮವ್ರೆ. ಹೌದಾ, ಈಗ ಪಾತ್ರೆ ತೊಳಿಲಿಕ್ಕುಂಟು ರಾಮು. ನೀನು ಪಾತ್ರೆ ತೊಳಿತೀಯಲ್ಲ, ಅದು ಕೆಲಸ ಮಾಡ್ಕೊಂಡು ಬಾ ನೀನು ಆಯಿತಾ. ಮತ್ತೆ ಇನ್ನೊಂದು ಕೆಲಸ ಹೇಳ್ತೇನೆ ನಾನು. ಹಾಯ್ ಮನಶ್ರೀ, ವೆಲ್ಕಮ್. ನಿಖಿಲ್ ಅವರೇ ಕಾಫಿ ಆಯಿತಾ? ಸಂಗೀತ ಅಮ್ಮವರೇ ಕಸ ಗುಡಿಸೋದು, ನೆಲ ಒರೆಸೋದು, ಪಾತ್ರೆ ತೊಳೆದು, ಬಟ್ಟೆ ಒಗೆಯೋದು, ಐರನ್ ಮಾಡೋದು, ಸ್ಲಿಪ್ಪರ್ಸ್ ಕ್ಲೀನ್, ಬಾತ್ರೂಮ್ ಆ್ಯಂಡ್ ಟಾಯ್ಲೆಟ್ ಕ್ಲೀನ್, ಕಾರ್ ವಾಶ್ ಕ್ಲೀನ್ ಎಲ್ಲ ಕೆಲಸ ಮಾಡ್ತೇನೆ. ಓಕೆ ಓಕೆ, ಎಲ್ಲ ಕೆಲಸ ಈಗ ಸ್ಟಾರ್ಟ್ ಮಾಡಾಯ್ತಾ ರಾಮು? ಅದಾದ ನಂತರ ಹೇಳು ನನ್ನ ಹತ್ರ. ಯಕ್ಷಗಾನ ಬರುತ್ತದೆ ಅಂತ ಹೇಳ್ತಾ ಇದ್ದಾರೆ. ಗೊತ್ತಾಯ್ತು ನಿಖಿಲ್ ಅವರೇ, ಯಕ್ಷಗಾನ ಅಂತ. ಊಟ ಆಯ್ತಾ? ಊಟ ಯಾವಾಗಾಗಿದೆಯಾ ಮನಶ್ರೀ? ಮಧ್ಯಾಹ್ನ ಆಗಿದೆಯಾ ಊಟ? ಆಯಿತು ಸಂಗೀತ ಮಾಡಿ. ಈಗ ನಿಮ್ಮ ಮನೆ ಕಿಚನ್ ಸಿಂಕಲ್ಲಿ ಇರೋ ಪಾತ್ರೆ ತೊಳಿತೀನಿ. ಓಕೆ ಓಕೆ, ಪಾತ್ರೆ ತೊಳೆದಾದ ನಂತರ ಮತ್ತೆ ಒಂದೊಂದು ಕೆಲಸ ಮಾಡು ಆಯಿತಾ. ಮತ್ತೆ ಹೇಳು ನನಗೆ ಯಾವುದೆಲ್ಲ ಕೆಲಸ ಆಯಿತು ಅಂತ. ಅದು 1400 ಅಷ್ಟೇಯಾ? ಅದಕ್ಕಿಂತ ಸ್ವಲ್ಪ ಒಂದು 10-20 ಹೆಚ್ಚಾಗಿದೆ ಅಷ್ಟೇ. ಹೇಳ್ಬಾರ್ದಂತೆ. ನಾನು ಒಂದು ಬೇರೆ ಲೈವ್ಗೆ ಹೋದೆ, ಅವ್ರು ಹೇಳಿದರು ಹಾಗೆಲ್ಲ ಹೇಳ್ಬಾರ್ದು, ನಮಗೆ ಹೇಳ್ಬಾರ್ದು ಅಂತ ಹೇಳಿದರು. ಅದಕ್ಕೆ ನನಗೆ ಸ್ವಲ್ಪ ಇದಕ್ಕೆ. ಸಂಗೀತ ಅಮ್ಮವರೇ, ನೀವು ಏನು ಕೆಲಸ ಹೇಳಿದ್ರು ಮಾಡ್ತೀರಿ ಅಮ್ಮವರೇ. ಎಲ್ಲಿದ್ದು ಎಲ್ಲ ಕೆಲಸ ಮಾಡ್ತೇನೆ. ನೀವು ಅಂದರೆ ಕೂತ್ಕೋತೇನೆ, ನಿಂತ್ಕೋ ಅಂದರೆ ನಿಂತ್ಕೋತೇನೆ. ಅವ್ರು ಏನು ಕೆಲಸ ಮಾಡ್ತೀನಿ. ಓಕೆ ಓಕೆ ರಾಮು, ಓಕೆ, ಥ್ಯಾಂಕ್ ಯು ಸೋ ಮಚ್ ರಾಮು. ನಾವು ಪೂಜಾರಿ. ಕಾಫಿ ಆಯಿತಾ ಅಂತ ಹೇಳಿದೆ. ನಾನು ಸಂಗೀತ ರಾಜೇಶ್ ಪೂಜಾರಿ, ನಾನು ಪೂಜಾರಿ. ಸಂಗೀತ ಅಮ್ಮವರೇ, ನೀವು ಏನು ಕೆಲಸನೂ ಮಾಡಬೇಡಿ ಅಮ್ಮವರೇ. ಎಲ್ಲ ಕೆಲಸ ನಾನು ನನ್ನ ಹತ್ರನೇ ಮಾಡಿಸಿ. ಓಕೆ ಓಕೆ, ಎಲ್ಲ ಕೆಲಸ ನೀನೇ ಮಾಡು. ಮತ್ತು ಎಲ್ಲ ಆದ್ನಂತರ ಹೇಳು. ಮತ್ತು ಅಡಿಗೆಗೆ ಇಡ್ಲಿಕ್ಕೆ ಉಂಟಲ್ವಾ, ಅಡುಗೆ ಮಾಡಬೇಕಲ್ಲ ನಾವೀಗ. ಅದಾದ ನಂತರ ನೀನು ಅಡುಗೆ ಮಾಡುವ ಆಯಿತಾ. ನೀನು ವೆಜಿಟೇಬಲ್ ಎಲ್ಲ ಕಟಿಂಗ್ ಮಾಡಿ ಕೊಡು, ನಾನೆಲ್ಲ ಅಡುಗೆ ಮಾಡ್ತೇನೆ ಆಯಿತಾ. ನಿನಗೆ ಅಡುಗೆ ಬರೋದಾದ್ರೆ ನೀನೇ ಅಡುಗೆ ಮಾಡು ಆಯಿತಾ ರಾಮು. ನಿಖಿಲ್ ಓಕೆ ಅಂತ ಹೇಳ್ತಾ ಇದ್ದಾರೆ. ಲೈಕ್ ಕೊಡಿ ಆಯಿತಾ. ಮನಸ್ಸು ಲೈಕ್ ಕೊಡಲಿಲ್ವಾ? ಪ್ರಸಾದನೇ ಬರ್ತೀರಿ. ಕ್ಯಾಮ್ರಾಮ್ಯಾನ್ ಪ್ರಸಾದ್ ಜೊತೆ ಆ್ಯಂಕರ್ ಸಂಗೀತ ನಿರಂತರ ಸುದ್ದಿಗಾಗಿ ನೋಡುತ್ತಾ ಇರಿ ಶ್ರೀ ದುರ್ಗಾ ಚಾನಲ್ ಅಂತ ಹೇಳ್ತಾ ಇದ್ದಾರೆ. ಪ್ರಸಾದನ ಬರ್ಸಯ್ಯೇ. ಸಂಗೀತ ಅಮ್ಮವರೇ, ಕುಕ್ಕಿಂಗ್ ಬರಲ್ಲ ಅಮ್ಮವರೇ. ನನಗೆ ಕ್ಲೀನಿಂಗ್ ವರ್ಕ್, ಒರೆಸೋದು, ತಿಕ್ಕೋದು, ತೊಳೆಯೋದು ಅಷ್ಟೇ ಬರೋದು ಅವರೇ. ಪರವಾಗಿಲ್ಲ, ನೀನು ಅದೆಲ್ಲ ಮಾಡು. ಮತ್ತು ನನಗೇನು ಹೆಲ್ಪ್ ಮಾಡು ಅಡುಗೆ ಮಾಡಲಿಕ್ಕೆ ಆಯಿತಾ. ಕಾಫಿ ಆಯಿತಾ ಅಂತ ಕೇಳ್ತಾ ಇದ್ದಾರೆ. ಮನಸ್ಸು ಆಗಿದೆ. ಲೈವ್ಗೆ ಒಂದು ಲೈಕ್ ಕೊಡಿ. ಎಲ್ಲ ಲೈಕೇ ಇಲ್ಲ ಒಬ್ಬರದಲ್ಲ. ಒಂದು ಲೈಕಲ್ಲಿದ್ದೇನೆ ನಾನೀಗ, ಲೈಕೇ ಇಲ್ಲ. ನರಮಣಿ ಅಂತ ಇಲ್ಲ ಬದುಕ. ಮೂಲ ಬರೋದುಂಡು ಬರ್ಸ ಭಾರಿ ಎಂದು ಇತ್ತೆ ಸ್ಟಾರ್ಟ್ ಆಗಿದೆ ಬರ್ಸ. ಮಳೆ ಹೌದು ನಿಖಿಲ್ ಅವರೇ, ನಿಮಗೆ ಅಲ್ಲಿ ಮಳೆ ಇಲ್ವಾ? ಸ್ವಲ್ಪ ಕೊಂಡೋಗಿ ಎಲ್ಲಿದ್ದು ಪರ ಮಳೆಯನ್ನು ಪರ ಬರ್ತಾ ಇದೆ. ಅದು ಶಬ್ದ ಬೇರೆ ಕೇಳ್ತದೆ. ಶೀತ ಅಲ್ಲ ಇದು, ಶೀಟಿಗೆ ಒಂಥರ ಕೇಳ್ತದೆ. ಲೈಕ್ ಕೊಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಕೊಳ್ಳಿದ ಲೈಕ್ ಕೊಡಿ ಆಯಿತಾ. ದಾಲ ಮಂಡಿನೇ ಸಮಜ್ಜಿ ತಲೆನೋವು. ನಾನು ಇವತ್ತು ಎಂಥ ವ್ಯೂಸ್ ಇಲ್ಲಲ್ಲ, ಅದಕ್ಕೆ ಇನ್ನೊಮ್ಮೆ ಬಂದದ್ದು. ಇಲ್ಲದಿದ್ದರೆ ಬರ್ತಾ ಇರಲಿಲ್ಲ. ನನಗೆ ಏನಂತ ಗೊತ್ತಿಲ್ಲ, ತಲೆಯೆಲ್ಲ ನೋವಾಗ್ತದೆ. ವಾ ಬರ್ಸ ಅಂತ ಹೇಳ್ತಾರೆ. ಸಂಗೀತ ಅಮ್ಮವರೇ
ಬಂದಿರೋ ಗೆಸ್ಟಿಗೆ ನಾನು ನಿಮ್ಮ ಮನೆ ಕೆಲಸ ಅಂತ ಇಂಟ್ರೊಡ್ಯೂಸ್ ಮಾಡಿ ಅಮ್ಮ ಅವರೇ. ಓಕೆ ಓಕೆ, ನೋಡಿ ಇವರು ಕೆ ರಾಮು ಅಂತ ನಮ್ಮ ಮನೆ ಕೆಲಸದವರು ಹೊಸತಾಗಿ ಬಂದು ಸೇರಿದ್ದಾರೆ, ಎಲ್ಲ ಕೆಲಸ ಮಾಡ್ತಾರೆ ಆಯಿತಾ. ನೋಡಿ ಪ್ರಸಾದಣ್ಣ ಮತ್ತು ನಿಖಿಲ್ ಮತ್ತು ಮನಶ್ರೀ ಅವರಿಗೆ ಹಾಯ್ ಹೇಳಿಯ ರಾಮ್ಗೆ. ಅವ್ರು ನಮ್ಮ ಹೊಸದಾಗಿ ಬಂದು ಸೇರಿದ್ದಾರೆ ರಾಮು ಮನೆ ಕೆಲಸಕ್ಕೆ. ಶಾಂತಸಿಸ್ ಬೈಜರಿ ಎಲ್ಲ ಬೈಜರಿ ಪ್ರಸಾದಣ್ಣ ಇತ್ತ ಸ್ಟಾರ್ಟ್ ಮಾಡ್ತೀನಿ ನಾನು. ಎಲ್ಲ ಬೈಜರಿ ಯಾನು ಒರ್ತೆ ನಿಖಿಲ್ ಇರ್ಬೇಕು, ಮನಶ್ರೀ ಇರ್ಬೇಕು, ಮತ್ತೆ ರಾಮು ಇದ್ದಾನೆ. ಶಾಂತಸಿಸ್ ಬೈ ಮುಂಗಾರು ಮಳೆ ಪಚ್ಚರ್ ಸಾಂಗ್ ಅಂತೇಳಿ ಪಿಕ್ಚರ್ ಸಾಂಗ. ಮುಂಗಾರು ಮಳೆಯ ಮುಂಗಾರು ಮಳೆಯೇನು ನಿನ್ನ ನಿಗಳಲೀನೆ, ನಿನ್ನ ಮುಗಿದ ಸಾನೆ ಎದೆಯ ಕೊರಳ ಪ್ರೇಮದ ಮಾಲೆ ಸುರಿವಂ ಪ್ರೀತಿ ಮೂಡಿದೆ. ಸಂಗೀತ ಅಮ್ಮವ್ರೆ, ನಿಮ್ಮ ಮನೆ ಕಿಚನ್ ಸಿಂಕ್ನಲ್ಲಿ ಊಟ ಮಾಡಿ ಹಾಕಿರೋ ಪಾತ್ರೆ ತೊಳೆದೆ ಅಮ್ಮವ್ರೆ. ಈಗ ನೆಕ್ಸ್ಟ್ ಏನು ಕೆಲಸ ಮಾಡಲಿ ಈಗ ನೆಕ್ಸ್ಟ್ ಏನು ಮಾಡಬೇಕು ಗೊತ್ತಾ, ನೀನು ಗುಡಿಸಬೇಕು ಮತ್ತು ಒರೆಸ್ಬೇಕು ಆಯಿತಾ. ಅದು ಮಾಡಿ ಗುಡಿಸಿ ಒರೆಸ್ಬೇಕಾಯ್ತಾ. ಶಾಂತಸಿಸ್ ಬೈಜರ ಇಜ್ಜಿ ಸಂಗೀತ ಅಮ್ಮ ಅವರೇ ಮೆಸೇಜ್ ಸ್ಕಿಪ್ ಮಾಡಿದ್ದೀನಿ. ಈಗ ಮಸ್ತ್ ಟೆನ್ಷನ್ ಮಲ್ಪೋದು ಸಂಗೀತಕ್ಕ, ಪೂರ ಸರಿ ಹಾಕ್ಬಿಡ್ತಾರೆ ಮೇಲೆ ಅವು ಟೆನ್ಷನ್ ಹತ್ತಿ ಕೋಡೆ ರಾತ್ರಿ ಕರೆಂಟ್ ಇತ್ತು ಜೊತೆ 2 ಗಂಟೆ ಊಟ ನಿದ್ರೆ ಇಜ್ಜವು ಅವು ನಿದ್ರೆ ಇಜ್ಜಂದೆ ಇತ್ತು ಚೂರು ಜೆತ್ತು ಲಕ್ಕಿಯ ಆನಲ್ಲ ತಲೆ ಸಮಯ ಇದ್ದಿ ಮಾರ್ರೆ ಅಮ್ಮಯ್ಯ ಸಾಂಗ್ ಬೊಡ್ಚಿ ಪಾಪ ನಿಖಿಲ್ ನಮ್ಮ ಅಭಿಮಾನಿ ಇದ್ದಾರೆ. ನಿಖಿಲ್ ಅವರು ಕೇಳ್ತಾ ಇದ್ದಾರೆ, ಅವ್ರು ಕೇಳುವಾಗ ಒಂದೊಂದು ಸಾಂಗ್ ಆಡ್ತೇನೆ ಪ್ರಸಾದನ್ನ, ಒಂದೊಂದು ಮಾತ್ರ ಆಡುದು ನಾನು. ಸಂಗೀತ ಅಮ್ಮ ರಾಮು ಅವರು ಹೋಗಿ ಬನ್ನಿ ಅಂತ ತುಂಬ ರೆಸ್ಪೆಕ್ಟ್ ಕೊಡಬೇಡಿ ಅಮ್ಮವರೇ, ಪ್ಲೀಸ್ ಮನೆ ಕೆಲಸದೇ ಒಂಥರ ಮಾತಾಡಿಸಿ ಅಮ್ಮವರೇ, ನನಗೆ ತುಂಬ ಇಷ್ಟ ಆಗುತ್ತೆ. ಹೌದಾ? ಅಯ್ಯೋ ದೇವರು, ನಾನು ಹೇಗೆ ಹಾಗೆ ಮಾತಾಡಿಸೋದು? ಸರಿ ಹಾಗೆ ಮಾತಾಡ್ತೇನೆ. ನಮೀಸ್ ಅವ್ರು ಬಂದರೆ ಹಾಯ್ ನಮೀಸ್, ವೆಲ್ಕಮ್, ಗುಡ್ ಅಂತ ಹೇಳ್ತಾ ಇದ್ದಾರೆ. ಹೌದಾ, ಯಾವ ಊರಿನವರು ಅಂತ ಹೇಳ್ತಾ ಇದ್ದಾರೆ. ಅವರ ರಾಮು, ನಿಂದು ಊರು ಯಾವುದಾ ರಾಮು ಮನಸ್ಸು ಕೇಳ್ತಾ ಇದ್ದಾರೆ, ನಿನ್ನ ಊರು ಹೇಳ. ಹಾಗೆ ಆಗ್ಬೋದಲ್ಲ, ಹಾಗೆ ಕರಿಬೋದಲ್ಲ ನಿನ್ನ ಅಂತ. ಯಾವ ಊರಿನವರು ಅಂತ ಹೇಳ್ತಾ ಇದ್ದಾರೆ. ನಮೀಸ್ ಅವರು ಸಪೋರ್ಟಿಂಗಲ್ಲಿದ್ದಾರೆ, ಥ್ಯಾಂಕ್ ಯು. ಶಶಿಕಾಂತ್ ಅವರು ಬಂದರು, ಹಾಯ್ ಶಶಿಕಾಂತ್, ವೆಲ್ಕಮ್. ಶಶಿಕಾಂತ್ ಹಾಯ್ ಅಂತ ಹೇಳ್ತಾ ಇದ್ದಾರೆ. ರಾಮು ಹೋಗು, ಕಸ ಗುಡಿಸು, ನೆಲ ಒರೆಸು, ಬಾರೋ ಬೇಗ. ಓ ದೇವರ, ಹಾಗೆಲ್ಲ ಕರಿಬೇಕಾ ಮಾರ? ನಾನು ಇದುವರೆಗೂ ಹಾಗೆಲ್ಲ ಕರೀಲಿಲ್ಲ ಮಾರಾಯ ರಾಮು, ಈಗ ಕರಿಬೇಕಾಗ್ತದೆ. ಲೈಕ್ ನಾನು ಥ್ಯಾಂಕ್ ಯು ನಮಿಸ್, ಮ್ಯೂಟ್ ಇದ್ದೇನೆ. ಓಕೆ ಸ್ಟ್ರಾಂಗ್ ತೀಪರ್ಲೆ ಸಂಗೀತಕ್ಕ ಇಜ್ಜಿ ದಾಲ ದಾಲ್ ಸಮ ಚಪಾರಿ ತೀಪರಿಯನ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಚಿತ್ರದುರ್ಗ ಅಂತೆ ಮನಶ್ರೀ, ರಾಮನದು ಊರು ಚಿತ್ರದುರ್ಗ ಅಂತೆ. ನಮೀಸ್ ಅವ್ರು ಸಪೋರ್ಟಿಂಗಲ್ಲಿದ್ದಾರೆ. ಶಶಿಕಾಂತ್ ನಮಸ್ತೆ ಸಂಗೀತಕ್ಕೆ ಅಂತ ಹೇಳಿದ್ದಾರೆ. ನಮಸ್ತೆ ಶಶಿಕಾಂತ್ ಬ್ರೋ. ಎಂಚೋಲ್ಲ ಚಾಪರಿಯಾರ ತಿಂದಾರ ಹಾಗೇ ಕರೀರಿ ಅಮ್ಮವರೇ, ಥ್ಯಾಂಕ್ ಯು ಸೋ ಮಚ್ ಅಮ್ಮವರೇ ಅಂತ ಹೇಳ್ತಾ ಇದ್ದಾರೆ. ಓಕೆ ರಾಮು, ಓಕೆ ಹಾಗೆ ಕರಿತೇನೆ, ಟ್ರೈ ಮಾಡ್ತೇನೆ ಹಾಗೆ ಕರೀಲಿಕ್ಕೆ. ರಾಮು ಹಾಯ್ ಅಂತ ಹೇಳ್ತಾ ಇದ್ದಾರೆ. ನಿಖಿಲ್ ನೋಡಿ, ನಿಖಿಲ್ ರಾಮು ಹಾಯ್ ಅಂತ ಹೇಳ್ತಾ ಇದ್ದಾರೆ. ನಿಖಿಲ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ನಮಿಸಸ್ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಸಂಗೀತ ಮರೆ, ನಾನು ಕರೆಕ್ಟಾಗಿ ಕೆಲಸ ಮಾಡಿಲ್ಲ ಅಂದರೆ ಬೈದು ಕೆಲಸ ಇನ್ನೊಂದು ಸಲ ರಿಪೀಟ್ ಮಾಡಿಸಿ ಅಮ್ಮವ್ರೆ. ಒಪ್ಪದೇರಿ, ಈಗ ಅದು ಕೂಡ ಮಾಡಬೇಕು. ಅದು ಮಾಡ್ತೀನಿ. ನಾನು ನೋಡ್ತೀನಲ್ಲ ನೀನು ಹೇಗೆ ಕೆಲಸ ಮಾಡ್ತೀಯ ಅಂತ. ತಪ್ಪು ಮಾಡಿದರೆ ಬೈಯೋದೆ ನಾನು ಬೈಯೋದೆ ಅಂತ ಗೊತ್ತಲ್ಲ, ನೀನು ಮತ್ತೆ ಕೂಗಬೇಕು, ಹಾಗೆ ಬೈಯುತ್ತೇನೆ. ಸಂಗೀತ ಅಮ್ಮವರೇ, ನಿಮ್ಮ ಮನೆ ಕಸ ಬಂದೆ ಅಮ್ಮವರೇ, ಪ್ಲೀಸ್ ಒಂದು ಸಲ ಚೆಕ್ ಮಾಡಿ ಅಮ್ಮವರೇ, ಕ್ಲೀನ್ ಆಗಿದೆ ಅಂದರೆ ನೆಲ ಒರೆಸ್ಕೊಂಡು ಬರ್ತೇನೆ. ಒಂದು ನಿಮಿಷ, ನಾನು ನೋಡ್ಕೊಂಡು ಬರ್ತೇನೆ. ನೀನು ರಾಮು ಸರಿಯಾಗಿದೆ, ನೀನು ಈಗ ನೆಲ ಒರೆಸಾಯ್ತಾ? ಮತ್ತೆ ನನ್ನ ಹತ್ರ ಹೇಳು, ಮತ್ತೆ ಕೆಲವು ಕೆಲಸ ಉಂಟು ಮಾರ, ಇನ್ನು ಕೂಡ ಬೇಗ ಮಾಡಬೇಕು ರಾಮು. ನೀನು ಎಂತ ಮತ್ತೆ ಇಷ್ಟು ಪರಡುದು ನೀನು? ನನಗೆ ಹಾಗೆ ಬೈಲಿಕ್ಕೆ ಬರುದ, ಮತ್ತೆ ಬೈಲಿಕ್ಕೆ ಬರುವುದಿಲ್ಲ. ನನ್ನ ಮಕ್ಕಳಿಗೆ ಆದರೆ ಬೈತೇನೆ, ಸಾರಿ ಬೈತೇನೆ.
ರಾಮು ನೀವು ಈಗ ಕಪ್ಪು ಸಿಸ್ಟರ್ ಮನೆಯಲ್ಲಿ ಕೆಲಸಕ್ಕೆ ಎಂಜಿನಿಯರಿ ಶಶಿಕಾಂತ್. ಅಯ್ಯೋ ದೇವರೇ. ಆಯ್ತು ಯಜಮಾನಿ ಅಮ್ಮ, ಬೇಗ ಬೇಗ ಮಾಡ್ತೇನೆ. ಹೌದು ರಾಮು, ಬೇಗ ಬೇಗ ಮಾಡಬೇಕು. ನೀನು ಪರಡ್ತೀಯಲ್ಲ ಮಾರಾಯ, ಅದು ನಮ್ಮ ತುಳು ಭಾಷೆದಾಯ್ತಾ. ಪರಡುದಂದ್ರೆ ಮೇಲೆ ಮೇಲೆ ಕೆಲಸ ಮಾಡ್ತೀಯ ಅಂತ ಗೊತ್ತೈತಲ್ಲ ರಾಮು. ಮತ್ತೆ ಇನ್ನು ನಮಗೆ ಊಟ ಇದು ಅಡಿಗೆ ಆಗಬೇಕು ರಾಮು, ನೀನು ಹೆಲ್ಪ್ ಮಾಡಬೇಕು ಅಡಿಗೆಗೆ. ನನಗೆ ಕಷ್ಟ ಆಗ್ತದೆ, ಚಪಾತಿ ಎಲ್ಲ ಮಾಡಬೇಕಲ್ಲ. ಬೇಗ ಬೇಗ ಮಾಡು ಅಲ್ಲಿ. ಯಾವುದದು ಬೇಗ ಬೇಗ ಮಾಡು ರಾಮು. ಹೌದು, ಅಷ್ಟೇ ಬರುದು, ಅದಕ್ಕಿಂತ ಹೆಚ್ಚು ಬರುತ್ತಿಲ್ಲ. ಅವರು ಸಂಬಳ ಕೊಟ್ಟಿಲ್ವಾ? ಕಪ್ಪು ಸಿಸ್ರ ಮನೆಯಲ್ಲಿ ಇಲ್ಲ. ಅವರು ರಾಮ್ ಉಂಟಲ್ಲ, ಅವನು ಎಲ್ಲಿ ಅಲ್ಲಿ ಕೆಲಸ ಆಗಿ ಇಲ್ಲಿಗೆ ಬರೋದು. ಎಲ್ಲ ಕಡೆ ವೈಟಿಯಲ್ಲಿ ಎಷ್ಟು ಜನ ಇದ್ದಿರಲ್ಲ ನಾವೆಲ್ಲ, ಅವರೆಲ್ಲರ ಮನೆಯಲ್ಲಿ ಕೂಡ ಅವ್ರು ಬರ್ತಾರೆ. ನೀವು ಕರೀದ್ರೆ ಸಾಕು, ಅವ್ರು ಬಂದು ಮಾಡ್ತಾರೆ ಕೆಲಸ. ರಾಮು, ನೀವು ಬೇಕಾದರೆ ನೀವು ಕಳಿ, ನಾಳೆ ಯಕ್ಷಗಾನಕ್ಕೆ ಬನ್ನಿ. ಎಲ್ಲಿ ಯಕ್ಷಗಾನ ನಿಖಿಲ್ ಅವರೇ? ಸಂಬಳಕ್ಕೆ ತಗೊಳ್ಳೋದಿಲ್ಲವ ರಾಮು ಸಂಬಳ ತಗೊಳ್ಳೋದಿಲ್ಲ. ಅವನಿಗೆ ಕೆಲಸ ಮಾಡೋದು. ಮತ್ತೆ ನನಗೆ ಗೊತ್ತಿಲ್ಲ, ನಾನು ಕೇಳಬೇಕಲ್ಲ ಸಂಬಳ ಎಷ್ಟು ಅಂತ. ಎಲ್ಲಿ ಯಕ್ಷಗಾನ ನಿಖಿಲ್ ಅವರೇ? ಸಂಗೀತ ಅಮ್ಮ ಅವರೇ, ನೆಲ ಒರೆಸ್ಕೊಂಡು ಬಂದೆ ಅಮ್ಮ ಅವರೇ. ಈಗ ನೆಕ್ಸ್ಟ್ ಏನು ಕೆಲಸ ಮಾಡಿ ಅಮ್ಮ ಅವರೇ? ಈಗ ನೆಕ್ಸ್ಟ್ ಎಂತ ಮಾಡ್ಬೋದು ಅಂತ ಸ್ವಲ್ಪ ಬಟ್ಟೆ ಒಗಿಲಿಕ್ಕೆ ಉಂಟು. ಈಗ ನೀನು ಬಟ್ಟೆ ಒಗ್ತೀಯಲ್ಲ, ಬಟ್ಟೆ ಒಗ್ಲಿಕ್ಕೆ ಗೊತ್ತುಂಟಾ ಶಶಿ ಬ್ರೋ? ನಾನು ಎಲ್ಲರ ಮನೆ ಕೆಲಸಕ್ಕೆ ಹೋಗ್ತೇನೆ. ಹೌದೌದು. ಅವರು ಅನ್ಬೇಡಿ, ಅವನಂತೆಯೋ ದೇವಾ. ಲಾವಣಿ ಸಿಸ್ ಬಂದರು, ಹಾಯ್ ಅಂತ ಹೇಳ್ತದೆ. ಹಾಯ್ ಲಾವಣಿ ಸಿಸ್, ವೆಲ್ಕಮ್. ಓಕೆ ರಾಮು, ಈಗ ನೀನು ಬಟ್ಟೆ ಒಗಿಬೇಕಾಯ್ತಾ? ಬಟ್ಟೆ ಒಗಿದ ನಂತರ ಹೇಳಬೇಕು ನೀನು. ಬಟ್ಟೆ ಒಗಿದಾದ ನಂತರ ಆಯ್ತಾ? ನಾನು ನೋಡ್ತೀನಿ ಸರಿಯಾಗಿ ಹೋಗಿದ್ದೆ ಎಲ್ಲ ನೋಡಿ. ಅದು ಸರ್ಪಲ್ಲಿ ಆಗಿ ಸರಿಯಾಗಿ ಇದು ಮಾಡಬೇಕು. ಫಸ್ಟ್ ಬಟ್ಟೆಯನ್ನು ಇಡಬೇಕು, ಅದರ ನಂತರ ಚೆನ್ನಾಗಿ ತೊಳಿಬೇಕು, ಬ್ರಷ್ ಹಾಕಬೇಕು. ಅದು ಬಿಳಿದ್ದು ಕಾಲರ್ದೆಲ್ಲ ಉಂಟಲ್ಲ, ಅದರಲ್ಲಿ ಎಲ್ಲ ಕೊಳೆ ಹಾಗೇ ಇರ್ತದೆ. ಅದನ್ನು ನೀನು ಚೆಂದ ಮಾಡಿ ತೊಳಿಬೇಕು ಆಯಿತಾ? ಸ್ವಲ್ಪ ಕೂಡ ಕ್ಲೀನ್ ಆಗದಿದ್ರೆ ನಾನು ಮತ್ತೆ ಬೈತೇನೆ ಆಯಿತಾ? ಗೊತ್ತುಂಟಲ್ಲ ನಿನಗೆ ನಾನು ಹೇಗೆ ಬೈತೇನೆ ಅಂತ. ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ ರೀ ಲಾವಣ್ಯ ಸಿಸ್. ಥ್ಯಾಂಕ್ ಯು. ಓಕೆ ಸಂಗೀತ ಅಮ್ಮ ಅವರೇ, ಈಗ ನಿಮ್ಮ ಮನೆ ಎಲ್ಲರ ಬಟ್ಟೆ ಒಗಿತೇನೆ ಅಮ್ಮರು. ಓಕೆ ಹೋಗಿದ್ದು ಸ್ವಲ್ಪ ಲೇಟ್ ಆಗ್ಬೋದು ಬಟ್ಟೆ ಒಗಿಲಿಕ್ಕೆ ಆಯಿತಾ? ಚಂದ ಮಾಡಿ ತೊಳಿಬೇಕಾಯ್ತಾ? ಬಟ್ಟೆ ಕ್ಲೀನ್ ಆಗಬೇಕು. ಕಣ್ಣಿಗೆ ಹೀಗೆ ಬಿಟ್ಟು ಕಣ್ಣು ಬಿಟ್ಟಾಗಿ ನೋಡಬೇಕು ಬಟ್ಟೆನ, ಅಷ್ಟು ಕ್ಲೀನ್ ಆಗಿರಬೇಕು. ಲಾವಣಿ ಸಿಸ್ ಗುಡ್ ಅಂತ ಹೇಳ್ತಾ ಇದ್ದಾರೆ. ಸಂಗೀತ ಅಮ್ಮರೇ, ವಾಷಿಂಗ್ ಮಿಷಿನ್ ಕರೆಕ್ಟಾಗಿ ವಾಶ್ ಮಾಡಲ್ಲ ಅಮ್ಮರೇ, ಅದಕ್ಕೆ ಹ್ಯಾಂಡಲ್ಲೇ ತಿಕ್ಕಿ ಒಗಿತೇನೆ. ಹೌದೌದು, ವಾಷಿಂಗ್ ಮಿಷಿನ್ ಬೇಡವ, ಅದು ಸರಿಯಾಗಿ ವಾಶ್ ಆಗೋದಿಲ್ಲ ಅದರಲ್ಲಿ. ನೀನು ಕೈಯಲ್ಲಿ ತಿಕ್ಕಿ ತೊಳಿ. ಆಯ್ತು ರಾಮ್ ಬ್ರೋ ಅಂತ ಹೇಳ್ತಾ ಇದ್ದಾರೆ. ಮಂಗಳೂರು ವಾಲ್ಡಾ? ಅಡೆಮುಟೇನು ಬರೋಡ? ಹೌದು ರಾಪುಣಿ ಇಂಕ್ ಬರ್ಕ ತೂಕ ಟಿಕೆಟ್ ಇಜ್ಜಿ ಅವಳು. ಟಿಕೆಟ್ ಟಿಕೆಟ್ ದಾಟನಾ ನಿಖಿಲ್? ಟಿಕೆಟಾ? ಲಾವಣಿ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಲಾವಣಿ ಸಿಸ್. ಕಾಫಿ ಆಯ್ತಾ ಲಾವಣಿ ಸಿಸ್ ನಿಮ್ಮದು? ಇದು ಶಶಿಕಾಂತ್ ಬ್ರೋ ಕಾಫಿ ಆಯ್ತಾ? ನಿಖಿಲ್ದು ಕಾಫಿ ಆಯ್ತಾ? ಯಜಮಾನಿ ಅಮ್ಮ ಅಂತ ಹೇಳ್ತಾ ಇದ್ದಾರೆ. ನಾವು ಗಂಡ ಕೃಷ್ಣ ಪ್ರಭು ಬೋತೊಂಡಿ ಏನು ಗಂಧನಾ? ಅವು ಗಂಧತ್ತಿ, ಅವು ಒಂದು ಸ್ಟಿಕ್ಕರ್. ಅವು ತುಟಿ ಮೇಲೆ ಬಂದಂತ ಮಾತೊಂದೆ ಒಂದು, ಎದೆಯಲ್ಲಿ ಉಳಿದದ್ದು 301. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ. ನನ್ನೆಲ್ಲ ಹಾರೈಕೆ ಈ ಹಾಡಿನಿಂದ 101 ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ಕಾಫಿ ಆಯಿತು. ಮಳೆ ಬರ್ತಾ ಇದೆ. ಹೌದೌದು, ಮಳೆ ಬರ್ತಾ ಇದೆ. ಮಳೆ ಅಂದರೆ ಎಂತ ಗೊತ್ತಾ? ಮಳೆ ಕಾಣುವುದಿಲ್ಲ, ಶಬ್ದ ಮಾತ್ರ ಕೇಳ್ತದೆ ಮಳೆಯದ್ದು. ಚಾಡಿ ನಾಳೆ ನಾಡಿಯೇ ಉಚಿತವಾ? ಉಚಿತ ಬರುವ ಉಚಿತ ಆದರೆ ಬರುವ ನಿಖಿಲ್ ಅವರೇ. ಬರಲಿಕ್ಕೆ ಆಗದಿದ್ರೆ ಬೇಜಾರು ಮಾಡಬೇಡಿ ಆಯಿತಾ? ನೈಟಲ್ಲಿಯಾ? ನೈಟಲ್ಲೆಲ್ಲ ಯಕ್ಷಗಾನ
ಇಲ್ಲೇ ಇದ್ದೇನೆ, ಹೋಗಿಲ್ಲ ಸಂಗೀತಮ್ಮರೇ. ಔಟ್ಸೈಡ್ ಕುತ್ಕೊಂಡು ನಿಮ್ದು ಯಜಮಾನ್ರು ಬಟ್ಟೆ ಒಗಿತೇನೆ. ಓಕೆ ಓಕೆ, ಹೋಗಿ ಆಯ್ತಾ ರಾಮು. ಹೋಗಿದಾದ ನಂತರ ಹೇಳು ನನ್ನ ಹತ್ರ. ಕಪ್ಪು ಸಿಸ್ ಬರ್ತೀರಾ? ಹಾಯ್ ಕಪ್ಪು ಸಿಸ್, ವೆಲ್ಕಮ್. ಕಾಫಿ ಅಂಡಿ ಕಪ್ಪು ಸಿಸ್. ಬೆಸ್ಟ್ ಅಂತ ಹೇಳ್ತಾ ಇದ್ದಾರೆ ಲಾವಣ್ಯ ಸಿಸ್. ಥ್ಯಾಂಕ್ ಯು ಲಾವಣ್ಯ ಸಿಸ್. ಆಯ್ತು ಅಮ್ಮ ಅವ್ರೆ ಅಂತ ಹೇಳ್ತಾ ಇದ್ದಾರೆ. ರಾಮು ಹೇಳ್ತಾ ಇದ್ದಾನೆ, ರಾಮು ಕಷ್ಟ ಉಂಟು ಅದು ಏಕವಚನದಲ್ಲಿ ಮಾತಾಡಲಿಕ್ಕೆ, ತುಂಬ ಕಷ್ಟ ಉಂಟು. ಒಂದು ಬೇಲೆಗೆ ಬೈದಿಲ್ಲ ಅಂದಿನಿ, ಬೇಲೆಗೆ ಬೈದ್ರೆ ಕಳ್ಳೆ ಇದ್ದೀನಿ ಅದು ಬಲ್ಲೆ ಮುರಣಿ ಬರ್ತಿತ್ತನದೆ ಕ್ರಾಸ್ಟಸಿಸ್ ಮುರಣಿ ಜನ ಇತ್ತನದೆ ಬನ್ನಾಗ ಅಂಚ ಪಾತೆರ ಅವು ಬೇಜಾರದು ಪೋದಿತ್ತು ನಾನು ಪಾತೆರ ನಿನೇಕ್ ಒಂಜೆ ಮೆಸೇಜ್ ಸೀದ ಪೋತೀನಿ ನಾನು ಪಾತೆರ ನಿನೇಕ್ ಅದಕ್ಕೆ ಬೇಜಾರನೆ ಕಿನಿ ಗಿರಿಜಾಸಸ್ನೆಲ್ಲ ಎವಡಿತ್ತು ಪಂಡೆ ಪಾತೆರಿಯ ಬಲ್ಲೆ ಪಂಡೆ ಬತ್ತುಂಡು ಲೈಕ್ ಮಾಡಿದೆ. ಥ್ಯಾಂಕ್ ಯು. ಆಯ್ತು ಅಮ್ಮ ಅವ್ರೆ ಅಂತ ಹೇಳ್ತಾ ಇದ್ದಾರೆ. ಓಕೆ ರಾಮು, ಬಟ್ಟೆ ಹೋಗಿದ್ದೆ ನಂತರ ಹೇಳಾಯ್ತಾ. ಬೇಲೆಗೆ ಬೈದು ನಾನು ಗಾನಕ್ಕೆ ಹೋಗಿನಿ ಅಂತ ಹೇಳ್ತಾ ಇದ್ದಾರೆ. ಮನಶ್ರೀ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ನಿಶಾಂತ್ ಕಾಫಿ ಅಂಡ್ ಇರ್ನಾ? ರೂಪ ಬಂದಿಲ್ವಾ? ಇಜ್ಜಿ ರೂಪ ಬರಲಿಲ್ಲ. ರೂಪ ಮನಶ್ರೀ ಅವರು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಸೂಪರ್ ಅಂತ ಇದ್ದಾರೆ. ಲಾವಣ್ಯ ಸಿಸಿ ಈರಿ ಚಾಪದು ಜೆಪ್ಪುಲೆ ಪೋಲೆ ಅಂದು ಜೆತ್ತಲಾಕದು ಬತ್ತೀನಿ ತರೆ ಬೇನೆ ಜೆತ್ತಲಾಕದು ಬತ್ತೀನಿ ಅಂತ ಫುಲ್ಲು ಮಂಡೆ ಬೇನೆ. ನಿಶಾಂತ್ ಈರು ಕೋಡೆದಾನೆ ಬೈಜರ್ ಪಲ್ಲೆ ಇದೆಲ್ಲ ಫಂಕ್ಷನ್ ಇತ್ತಲೆ ಕೋಡೆ. ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಸುಜಾನಕ್ಕ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ಶಶಿಕಾಂತ್ ಅವರು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಕಾಮು ಅಲ್ಲಿ ರೂಪಲ ಆಯನೆ ಅಂದೆ ಅವು ಬೈಜಿ ಇನಿ ಒಂದಿಟ್ಟು ಬೈದೀನಿ, ರಾಮುಡು ಬೈದೀನಿ. ಶಶಿಕಾಂತ್ ಬ್ರೋ ಹಾಯ್ ಅಂತ ಹೇಳ್ತಾ ಇದ್ದಾರೆ. ನಿಶಾಂತ್ ಕೋಡೆದೆಲ್ಲ ಫಂಕ್ಷನ್ ಇತ್ತಲ್ಲ ನಿಶಾಂತ್ ನಿಕಲ್ಪ ರಕ್ತ ಬೀಜಾಸು ನಿಮ್ದು ವೇಷ ರಕ್ತ ಬೀಜಾಸುರವ ಇವತ್ತು? ರಕ್ತ ಬೀಜಾಸುರ ಬೆಸ್ಟ್ ಅಂತ ಹೇಳ್ತಾ ಇದ್ದೆ. ನೀವು ದಿನಾಲು ಯಕ್ಷಗಾನ ಇರುವಾಗ ಬಂದು ಹೇಳಿ ಆಯ್ತಾ ನನಗೆ ಯಾವ ಪಾತ್ರ ಮಾಡ್ತಾ ಇದ್ದೀರಾ ನೀವು ನಿಖಿಲ್ ಅವರೇ. ಆಗ ನನಗೆ ಒಂದು ವೇಳೆ ನಮ್ಮ ಆಚೆ ಇದ್ರೆ ನಮಗೆ ಗೊತ್ತಾಗ್ತದೆ ನೀವು ಇವತ್ತು ಈ ಪಾತ್ರದಲ್ಲಿ ಇದ್ದೀರಾ ಅಂತ. ಆಗ ನಿಮ್ಮನ್ನು ರಪ್ಪ ಕಂಡುಹಿಡಿಬಹುದಲ್ಲ. ಬೆಸ್ಟ್ ಅಂತ ಹೇಳ್ತಾ ಇದ್ದಾರೆ ಲಾವಣ್ಯ ಸಿಸ್. ಥ್ಯಾಂಕ್ ಯು ಲಾವಣ್ಯ ಸಿಸ್, ಥ್ಯಾಂಕ್ ಯು ಸೋ ಮಚ್. ಸೂಪರ್ ಅಂತ ಹೇಳ್ತಾ ಇದ್ದಾರೆ ಕಪ್ಪು ಸಿಸ್. ಈರು ಅರೆನ ಬೇಲೆ ಇಡೀ ಬೈತಾರೆ. ಆರು ಮಾಡ್ತೀನಿ ಶಶಿಕಾಂತ್ ಕಪ್ಪು ಸಿಸ್ನವಳು ಬೇಲೆಗಿತ್ತ ಅವಳು ಸಂಬಳ ಕೊಡ್ತು ಚೇರು ಅಂತ ರಾಮ ಸಂಬಳದ ಚೇರು ಬೇಲೆ ಅಲ್ಪೇರು. ಓಕೆ ಬರೋದಿಲ್ಲೇರು. ಕಾಫಿ ಆಂಡಿ ಇರ್ನಾಂಡೆ ಎನ್ನಾಂಡಿಯೇ ಕಾಫಿ ಪಡೆದು ಬರ್ತೀನಿ ನಾನು. ಕೋಣೆದೆಲ್ಲ ಫಂಕ್ಷನ್ ಇತ್ತು ನಿಶಾಂತ್. ನಿಖಿಲ್ ಕುಮಾರ್ ಅವರು ಓಕೆ ಅಂತ ಹೇಳ್ತಾ ಇದ್ದಾರೆ. ಎಂಕ್ ಇರಿಟೇಟಿಂಗ್ ಹಾಕೊಂಡು ಅವು ಓಪನದಲ್ಲಿ ಅವು ಮಾತಾಡಿಲ್ಲ ಪೋಪುಣಿಗೆ ಮಾತಿರಲ್ಲ ಒಂದೇಟು ಉಪ್ಕೊಂಡು ಬೇಲೆ ಮಲ್ಕೊಂಡು ಬೇಲೆ ನಮ್ಮನೆ ಮಲ್ಕೊಂಡು ಅವು ಖಾಲಿ ಬರ್ಪಿಡಿ ಮಾತ್ರ ನಾವು ಕೊತ್ತೆ ಹಾಕೊಂಡು ಖುಷಿ ಆಗ್ಬಿಡು ಮಾತಾಡಿದಾಗ ಹಂಚ. ಮನಶ್ರೀ ಸಪೋರ್ಟಿಂಗ್ನಲ್ಲಿ ಇದ್ದಾರೆ. ಕಪ್ಪು ಸಿಸ್ ಕೈಬೇನ ಸುಮಾರಾಂಡೆ ಒಂತಣ್ಣ ಕಣ್ಣಿಂದ ನಿಮ್ಮ ಪ್ರೀತಿಯ ಪಾರಿವಾಳ ಬಂದು ಪಾರಿವಾಳ ಹಾಯ್ ವೆಲ್ಕಮ್. ಲೈಕ್ ಕೊಡಿದವ್ರು ಲೈಕ್ ಕೊಡಿ ಆಯ್ತಾ. ಇಜ್ಜಿ ಪನದಲ್ಲಿ ಮಾಡಿದ್ರೆ ಕಮ್ಮಿ ಆಜಿ ಹೆಂಗೆ ಕೊಡೋದು ಹೆಂಗೆ ನೆಟ್ಟೆ ಬೇಲೆ ಹಾಕಿದೀನಿ ನೆಟ್ಟೆ ಬೇಲೆ ಪಕ್ಕ ಒಂದು ಮಾತ್ರ ಸ್ಕ್ಯಾನಿಂಗ್ ಎಕ್ಸೆಲ್ ದೆಪ್ಪರೆ ಬಂತೀರಿ. ಎಕ್ಸೆಲ್ ದೆಪ್ಪದಾಗ ನೆಟ್ಟೆ ಒಂದುಂಡಿಗೆ ಚೂರು ತಾರೆ ಒಂದು ಬೈದನ್ನು ಬಂತೀರಿ. ಅದಕ್ಕೆ ಎಕ್ಸಸೈಸ್ ಮಾಡ್ತಾರೆ ಬರೋ ಬಂದಿರ್ತೀರಿ. ಹೆಂಗೆ ನೆಟ್ಟೆ ಫುಲ್ಲು ಬೇನೆ ಮುಂದೆ ಹತ್ರ ಮುಲ್ಪ ಫುಲ್ಲು ಬೇನೆ ಬಕ್ಕೇನು ಒಂಜಿ 2 ವಾರದ ಮರ್ದು ಮಲ್ತೆ ಐದಕ್ಕೊಂತೆ ಕಮ್ಮಿ ಆಣಿ ಇಂಕ್ ಇತ್ತೆಲ್ಲ ಗಳಿ ಇಂಕ್ ಈ ಸೈಡ್ ಜೆಪ್ಪರೆ ಬಂಗ ಆಪುಣಿ ಈ ಸೈಡ್ ಈ ಮೆತ್ತ ಸೈಡ್ ಜೆಪ್ಪೆನಗ ಬಾರಿ ಬಂಗ ಆಪುಣಿ ಅದಲ್ಲ ನೆಡೆ ದೀದು ಜೆಪ್ಪುಣಿ ಮಸ್ತ್ ಎತ್ತರ ಜೆಪ್ಪರೆ ಪೂರ ಆಪುಜಿ. ಫಿಸಿಯೋಥೆರಪಿ ಮಲ್ತೆ ಇಟ್ಟೊಂತೆ ಕಮ್ಮಿ ಆಪ್ಲತೆ. ಸೂಪರ್ ಸಂಗೀತ ಮನೆಯಲ್ಲಿ ಗೂಡಿ ಇದೆಯಾ ಮನೆಯಲ್ಲಿ? ಇಲ್ಲವ ಗೂಡಿಲ್ಲ. ಗೂಡಲ್ಲಿ ನನ್ನನ್ನೇ ಹಾಕ್ಬೇಕೀಗ ಗೂಡು ಮಾಡಿ. ನಿಖಿಲ್ ಕೊಯ್ಲನಾರು ಹತ್ತಾರು ಯಕ್ಷಗಾನದಾರು ನಿಖಿಲ್ ಸಣ್ಣ ಆಗೋಕೆ ಸೂಪರ್ ಡೂಪರ್ ಐಡಿಯಾ. ಯಾವುದಾದ್ರು ಗೂಡಲ್ಲಿ ಹಾಕಿದ್ರೆ ಸಣ್ಣ ಆಗ್ತಾರೆ ಪಾರಿವಾಳ. ಇಲ್ಲವ ನನ್ನ ಸಣ್ಣ ಆಗುವ ಜೀವ ಅಲ್ಲವ ಅದು ಸಣ್ಣ ಆಗೋದಾದ್ರೆ ಯಾವಾಗ್ಲೇ ಆಗ್ಬೇಕಿತ್ತು.
ಇನ್ನು ಸಣ್ಣ ಆಗ್ಲಿಕ್ಕೆ ಹೋದ್ರೆ ನಾನೇ ಮಾಯ ಆಗ್ಬಹುದು, ಹಾಗೆ ಆಗ್ತದೆ. ಬಾಯ್ ಲಾವಣ್ಯ ಸಿಸ್, ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಪಾರಿವಾಳ ಹಾಯ್ ಅಂತ ಹೇಳ್ತಾ ಇದ್ದಾರೆ ಕಪ್ಪು ಸಿಸ್. ರಾಮು ಹೋದ್ರ ಅಂತಲ್ಲ ಅಂಕಲ್, ರಾಮು ಪೋಯಿರ ಅಂತ ಬಟ್ಟೆ ದಿ ದೌಳೆ ಪೋಯಿರ ಅದು ಮಾರ್ರೆ. ರಾಮು ಆಯ್ತಾ ಬಟ್ಟೆ ಹೋಗಿದ್ದು? ಕಪ್ಪು ಸಂಗೀತ ಸಣ್ಣ ಆಗ್ಬೇಕಂತೆ. ಇಲ್ಲವ, ನಾನು ಸಣ್ಣ ಆಗುದಿಲ್ಲ, ನಾನು ಸುಮ್ಮನೆ ಹೇಳುದು ಸಣ್ಣ ಆಗ್ಬೇಕದು. ಯಾಕೆ ಸಣ್ಣ? ನನ್ಗೇನು ಪ್ರಾಬ್ಲಮ್ ಇಲ್ಲ. ನಾನು ತೋರದಲ್ಲಿ ನನ್ಗೇನು ಪ್ರಾಬ್ಲಮ್ ಇಲ್ಲ. ನಾನು ಸಣ್ಣ ಆದ್ರೆ ನನಗೆ ಪ್ರಾಬ್ಲಮ್ ಆಗ್ತದೆ ಅಷ್ಟೇ. ಯಾನು ಉಪ್ಪುವೆ ಬಂದ್ರೆ ಓಕೆ ಓಕೆ ಕಪ್ಪು ಸಿಸ್, ಓಕೆ ಓಕೆ ಆಗ್ಬೇಕಂತೆ. ಓಲನೋಲ ಪರವನ ಸಣ್ಣ ಓಡಾವ್ಯಾನು ಇದು ಸಣ್ಣ 4 ಕೋಳಿ ತಿಂದರೆ ಏನಾಗ್ತದೆ? 4 ಕೋಳಿ ತಿಂದರೆ ಏನಾಗ್ತದೆ? ಇಲ್ಲಪ್ಪ, ನಾನು ಕೋಳಿ ಕಡಿಮೆ ತಿನ್ನುವುದಲ್ಲ. ನಾನು ಕೋಳಿ ಕಡಿಮೆ ತಿನ್ನುವುದು. ನನಗೆ ಕೋಳಿ ತಿಂದರೆ ಆಗುದಿಲ್ಲ. ನಾನು ಮೀನು ತಿಂತೇನೆ, ಮೀನು. ಹೆಚ್ಚು ಕೋಳಿ ತಿನ್ಲಿಕ್ಕೆ ಆಗುದಿಲ್ಲ ನನಗೆ ಮನೇಲಿ ಮಾಡೋದು ಮಾತ್ರ. ನಾವು ತಿನ್ನೋದು ಕೋಳಿ ಕಡಿಮೆ, 1 ಪೀಸ 2 ಪೀಸ ಅಷ್ಟೇ. ಮತ್ತೆ ಮೀನು ತಿಂತೇನೆ. ನಿಖಿಲ್ ಕೂಲಾ ಅಂತ ಹೇಳ್ತಾ ಇದ್ದಾರೆ. ಹೌದೌದು, ಕೂಲ್ ಕುಲಾಲ್. ನಿಖಿಲ್ ಕುಲಾಲ್. ಕಪ್ಪು ಇವಾಗ ಆ ವಿಡಿಯೋ ಹಾಕಿದೆ ನೋಡು, 6 ಅಡಿ. ಅದು ಎಲ್ಲಿದ್ದ? ನಾನು ಇಲ್ಲಿ ಇದು ಲೈವ್ ಆನ್ ಮಾಡಿದೆಲ್ಲ, ಆಗ ನೋಟಿಫಿಕೇಶನ್ ಬಂತು. ಶಶಿಕಾಂತ್ ಹಾಪನದುಲ್ಲೇರು ಕುಲಾಲಾರು ಆತ ಕೊಡ್ಲದಾರೆ, ನಿಖಿಲ್ಲ ಕೊಡ್ಲದಾರೆ ಶಶಿಕಾಂತ್ ಬ್ರೋ. ಎಲ್ರು ನೋಡಿ, ನನಗೆ ಹೆದರಿಕೆ ಅದು ನೋಡಲಿಕ್ಕೆ ಪಾರಿವಾಳ. ನಾನು ಅದನ್ನೆಲ್ಲ ನೋಡುದೇ ಇಲ್ಲ. ನನ್ನ ಮಕ್ಕಳು ನೋಡ್ತಾರೆ, ಹಸ್ಬೆಂಡ್ ನೋಡ್ತಾರೆ. ನಾನು ಆವಾಗ ಅವ್ರ ಹತ್ರ ಹೇಳುದು, ನಾನು ಇವಾಗ ನೋಡಬೇಡಿ ನೀವು, ನಾನು ಹೋದ ನಂತರ ನೋಡಿ ಅಂತ ಹೇಳುದು ಅವ್ರ ಹತ್ರ. ಅದು ಮತ್ತೆ ಹಾರರ್ ಮೂವೀಸ್ ಎಲ್ಲ ಇರ್ತದಲ್ಲ, ಅದೆಲ್ಲ ಆಗಿ ಹೇಳುದು. ನನಗೆ ತುಂಬ ಹೆದರಿಕೆ ಅದೆಲ್ಲ ನೋಡುದಂದ್ರೆ. ಇವಾಗ ಜಸ್ಟ್ ಹಾಕಿದೆ, ಹೌದೌದು, ಈಗ ಜಸ್ಟ್ ಹಾಕಿದೆ, ನೋಟಿಫಿಕೇಶನ್ ಬಂದಿದೆ ನನಗೆ. ಭಾರಿ ದೊಡ್ಡ ಹಾವು ಪಾರಿವಾಳ. ಹಾಗೆ DJ ಸಾಂಗ್ ಎಲ್ಲ ಹಾಕಿದ್ರಿ. ಭಾರಿ ದೊಡ್ಡ ಹಾವು ಪಾರಿವಾಳ. ಅದು ನೋಡಿದ್ದಾರೆ ನೋಡಿ, ಇವರು ನೋಡಿ, ನಿಶಾಂತ್ ನೋಡಿದ್ದಾರೆ. ಅದಕ್ಕೆಲ್ಲ DJ ಸಾಂಗ್ ಎಲ್ಲ ಹಾಕಿದ್ರಿ ಅಂತ. ಹೌದಾ ಪಾರಿವಾಳ? ನಿಖಿಲ್ ಓಲು ಆಟ ಪಲ್ಲೆ ಯಾರು ಕಟಿಲ್ದ ಮೇಲೆ ಅದೇ ಟುಪ್ಪುಂಗೆ ಎಲ್ಲ ಓಲುಂಡು ಕುಡ್ಲಡುಂಡಿಗೆ ಹಾಲ್ಡ್ ಆರು ಕಟಿಲ್ ಮೇಲದೆ ಟುಪ್ಪುಂಗೆ. ಶಾಂತ ಸಿಸ್ ಬಂದ್ರು. ಹಾಯ್ ಶಾಂತ ಸಿಸ್, ವೆಲ್ಕಮ್. ನಿಶಾಂತ್ ನಗ್ತಾ ಇದ್ದಾರೆ. ಶಾಂತಿ ಸಿಸ್ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಪಾರಿವಾಳ ಅಂತ ಹೇಳ್ತಾ ಇದ್ದಾರೆ. ಹತ್ತಿರ ಹೋಗಿ ವಿಡಿಯೋ ಮಾಡೋಕ್ಕೆ ಹೋಗಿ ಎದರಿ ಬಂದಿದ್ದು ನಾನು. ಇವಾಗ ಹೋದೇವಾ ಗಂಟೆಗೆ ಸ್ಟಾರ್ಟ್ ಮಾಡಿದಾರೆ ಸಿಸ್. 20 ನಿಮಿಷ ಆಯ್ತು ಸಿಸ್, 20 ನಿಮಿಷ ಆಯ್ತು. ನಿಶಾಂತ್ ಹೌದು 6 ಅಡಿ ಇದೆ ಯಾವು, ಅದು ಭಯಾನಕ ಅಂತ ಹೇಳ್ತಾ ಇರ್ತಾರೆ. ಹೆಂಗೆ ತೂನಾನೆ ಪೋಡಿಗೆ ಹಾಕೊಂಡು ನಾವು ಸಾಯಿಸಲ್ಲ, ಅದು ನಮ್ಮ ಮನೆ ದೇವ್ರು. ಹೌದೌದು, ಅದನ್ನೆಲ್ಲ ಸಾಯಿಸ್ಬಾರ್ದ. ಯಾರು ಹೇಳಿದ್ದು ಹಾಗೆಲ್ಲ ಸಾಯಿಸ್ಬಾರ್ದು, ಅದು ಮನೆ ದೇವ್ರು ನಮ್ದು. ಹೌದು, ಇಲ್ಲದಿದ್ರು ನಿಮ್ಮ ಮನೆಯ ಮೇಲೆ ಇತ್ತ? ಓ ದೇವರೇ. ಕಪ್ಪು ಇವಾಗ ಹಾ ಅಂತ ಹೇಳ್ತಾ ಇದ್ದಾರೆ. ಭಾರಿ ದೊಡ್ಡ ಹಾವು ಪಾರಿವಾಳ ಸಾಂಗ್ ಹಾಕಿದಿರಲ್ಲ. ನಿಖಿಲ್ ಓಲು ಆಟ ಪಲ್ಲೆ ನಾವು ಸಾಯಿಸಲ್ಲ, ಅದು ನಮ್ಮ ಮನೆ ದೇವ್ರು. ಹೌದೌದು. ಹಾಯ್ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಶಾಂತ ಸಿಸ್. ನಿಶಾಂತ್ ಹೌದು 6 ಅಡಿ ಇದೆ ಅವ್ರು, ಭಯಾನಕ ಅಂತ ಹೇಳ್ತಾ ಇದ್ದಾರೆ. ನಿಶಾಂತ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. 7 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಒಂಚಿ ಅರ್ಧ ಗಂಟೆ ಹಣ್ಣು. ಹಾಯ್ ಪಾರಿವಾಳ ಅಂತ ಹೇಳ್ತಾ ಇದ್ದಾರೆ. ಶಾಂತಿ ಸಿಸ್ ಹಾಯ್ ಅಂತ ಹೇಳ್ತಾರೆ. ನಿಶಾಂತ್ ಅವರು ನಗ್ತಾ ಇದ್ದಾರೆ. ಶಾಂತಿ ಸಿಸ್ ಹಾವು ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಅಂತ ಹೇಳ್ತಾ ಇದ್ದಾರೆ.
ಶಾಂತಿ ಸಾವು ಕಚ್ಚಿ ಕಚ್ಚಿ ಬೀಳ್ತದೆ ಅಂತ ಹೇಳ್ತಾರೆ. ಎಲ್ಲಿ ಪಾರಿವಾಳ? ಅದು ಅವರ ಇದರಲ್ಲಿ ಉಂಟು, ಚಾನಲಲ್ಲಿ ಕಾಣ್ತಾ ಇಲ್ಲ. ಶಾಂತಿ ಅಕ್ಕ ಸಿಂಪಲ್ ಬಾಯ್ ಬಂದರು. ಹಾಯ್ ಸಿಂಪಲ್ ಬಾಯ್, ವೆಲ್ಕಮ್. ಡುಮ್ಮಿ ಹಾಯ್ ಹಾಯ್ ಸಿಂಪಲ್ ಬಾಯ್, ವೆಲ್ಕಮ್. ಈ ಸಿಂಪಲ್ ಬಾಯ್ನ ಮಾತೇನ ಡುಮ್ಮಿ ಗುಮ್ಮಿ ಬಂದ್ಕೊಡು. ಈ ಸಿಂಪಲ್ ಬಾಯ್ ಏತ್ ಸಪ್ರೋಣೆ ಅಂತ ಉಪ್ಪೇವೆ. ಏನಾಯ್ತು ಪಾರಿವಾಳ, ನೆಟ್ವರ್ಕ್ ಇಲ್ವಾ ಅಂತ ಕೇಳ್ತಾ ಇದ್ದಾರೆ. ಹಾಯ್ ಸಿಂಪಲ್ ಅಂತ ಹೇಳಿದ್ರೆ, ಹೌದಾ ಪಾರಿವಾಳ ನೆಟ್ವರ್ಕ್ ಇಲ್ಲ ಶಾಂತಿ, ಸಾವು ಹಿಡಿತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ. ನಾಗರ ಹಾವು ಪಾರಿವಾಳ ಅಂತ ಹೇಳ್ತಿದ್ದೆ, ದೊಡ್ಡದ ಪಾರಿವಾಳ ಅಂತ ಕೇಳ್ತಾ ಇದ್ದಾರೆ. ಅಂಡಿ ಯಾರೀತ ರೀಲ್ ಅಪ್ಲೋಡ್ ಮಾಡ್ತೀರ ಐಟ್ ಉಂಡು. ಹೌದು ಶಾಂತಿ ಅಂತ ಯಾವ ಹಾವು ಅಂತ ಹೇಳ್ತಾ ಇದ್ದಾರೆ. ಆಯ್ತು ನೋಡ್ತೇನೆ ಪಾರಿವಾಳ. ನಾಗರ ಹಾವು ಶಶಿ ಅಂತ ಹೇಳ್ತಾರೆ. ಸಿಂಪಲ್ ಬಾಯ್ ನಾನು ಚಿತ್ರಲ ಬರ್ತೇನೆ. ಹಾಯ್ ಶಶಿ ಬ್ರೋ ಅಂತ ಹೇಳಿ ಬಂದಿದ್ದು ಹಾವು, ಅದು ಸಿಂಪಲ್ ಹಾವು ನಾಗರ ಹಾವು ಅಂತ ಹೇಳ್ತಿದ್ರು. ಮೊಬೈಲ್ ಸರಿ ಇಜ್ಜಿ ಅಂದು ಸಿಂಪಲ್ ಬಾಯ್, ಮೊಬೈಲ್ ಸರಿ ಇಜ್ಜಿ ನಿಕುಲು ಪೂರ ಒಂಜಿ ಸ್ಪಾನ್ಸರ್ ಮಾಡ್ಕೊಡು ಮೊಬೈಲ್ ಅಕ್ಕಾಗ. ನಿಕುಲು ಇತ್ತ ಮೊಬೈಲ್ ಸ್ಪಾನ್ಸರ್ ಮಾಡ್ಬಿಡ್ತೆ ಅಕ್ಕನ ಮೊಬೈಲ್ ಸರಿ ಇಜ್ಜತಾ ಅಂಚ. ನಾನು ಓಳು ಮೆಸೇಜ್ ಒಂಜಿ ಮೆಸೇಜ್ ಇಜ್ಜಿ ಪೂರ ಮೆಸೇಜ್ ಉಂಟುದು ನಾನು ಮಾರ್ರೆ. ಹಾವು ನಮಗೆ ಎರೆಹುಳದ ಹಾಗೆ ನನಗೆ ಅಂತ ಲೈಕ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಹುಷಾರಾಗಿ ನೋಡಿ ಎಲ್ಲರೂ. ಕಚ್ಚಲ್ಲ ಹಾವು ಆಯ್ತಾ, ಸೂಪರ್. ಏಕೆ ಹಲ್ಲು ತೆಗ್ದಿದ್ದೀರಾ ಅದರದ್ದು? ಕಚ್ಚುದಿಲ್ವಾ? ವಂಡರ್ಫುಲ್. ಎನ್ನ ಮೊಬೈಲ್ ಸರಿ ಇಜ್ಜಿ, ಇನ್ನ ಮೊಬೈಲ್ ಸರಿ ಇಜ್ಜಿ ಯಾರು ಎನ್ನಡೆ ಸರಿ ಇಜ್ಜ ನಿಂದೆ ಬೇತೆ ಕಡೆ ಕುದ್ರೆ ಪರಂದ್ರೆ ಕುದ್ರೆನ ಕತ್ತೆನ ಹಲ್ಲು ದೇಯ್ದಾರ ಏನು ಅರತ್ತ ಈರುವ ಜನ ಮಾರ್ರೆ. ಹೌದಾ? ಅದೇ ಆಯ್ದ ಕಿನ್ನಿಯ ಕೂಡಿದೆ ಅತ್ತಿ ಮಕ್ಕ ಅವು ಕಚ್ಚು ಜೀವನ್ ಬೀರಾರು ಅವು ಅಗ್ಗಿಜಿಗೆ ಕ್ಯಾನ್ ಮಮ್ಮಿನ ಅಗ್ಗಿಜಿನ ಆಯ್ತಾ ಕೂಲಿದೆ ಇದಾರೆ ಕಿನ್ನು ಅದು ಕೆಲವರದ್ದು ಎಪ್ಪು ಜುಡ್ ಮಾರ್ರೆ. ಬಾರಿ ಒಳ್ಳೆ ವಿಡಿಯೋ ನೋಡಿದೆ ಅಂತ ಹೇಳ್ತಿದೆ ನಿಶಾಂತ್ ಹೇಳ್ತೊಂದು ನೀರು ಓಲು ಸಿಂಪಲ್ ಅದು ನೋಡಿ ಎರೆಹುಳು ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಸೂಪರ್ ಲೈವ್ ಅಂತ ಹೇಳ್ತಾ ಇದ್ದಾರೆ. ಸಿಂಪಲ್ ನಂದು ಸಬ್ಬೆಲ್ಲ ಲೆಸ್ ಆಗ್ತದೆ ಇವಾಗ, ಏನು ಮಾಡಲಿ. ನನ್ನದು ಕೂಡ 3 ಲೆಸ್ ಆಗಿದೆ ಮೊನ್ನೆಯಿಂದ. ನಮ್ಮ ಮನೆಯಲ್ಲಿ ದಿನಾಲು ನೋಡ್ತೇನೆ. ಶಾರದಾ ಸಿಸ್ ಬಂದರು. ಹಾಯ್ ಸಿಸ್ ಅಂತ ಹೇಳ್ತಿದ್ದಾರೆ. ಹಾಯ್ ಶಾರದಾ ಸಿಸ್, ವೆಲ್ಕಮ್. ನಮ್ಮ ಮನೆಯಲ್ಲಿ ಇರುವುದು ಸಣ್ಣ ಹಾವು ಸಿಂಪಲ್ ಅಂತ ಹೇಳ್ತಾ ಇದ್ದಾರೆ. ಶಾರದಾ ಸಿಸ್ ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಶಾರದಾ ಸಿಸ್, ಥ್ಯಾಂಕ್ ಯು ಸೋ ಮಚ್. ಕಾಫಿ ಆಯ್ತಾ ಸಿಸ್? ಕಾಫಿ ಆಗಿದೆ ಸಿಸ್. ನಿಮ್ದು ಆಯ್ತಾ ಕಾಫಿ? ನಿಮ್ಮದು ಮತ್ತೆ ಅಲ್ಲ ಲೇಟ್ ಉಂಟಲ್ಲ, ಮನೆಗೆ ಬಂದ ನಂತರ ಅಲ್ಲ, ಈಗ ಆಫೀಸಲ್ಲಿದ್ದೀರಲ್ಲ. ನಂದಾಗಿದೆ ಕಾಫಿ. ನಂದು ಇವಾಗ 12 ಲೆಸ್ ಆಗಿದೆ. ಓ ಮೈ ಗಾಡ್, 12 ಲೆಸ್ ಆಯ್ತಾ? 555. ಓಕೆ ಶಾರದಾ ಸಿಸ್, ಓಕೆ, ಥ್ಯಾಂಕ್ ಯು. ನೀವು ಕ್ಯಾಂಡಿ ಇಜ್ಜಿ ಸೂಪುಡು ನತನ ಸೂಪುಡು ಸೂಪರ್ ಶೇರಿಂಗ್, ಸೂಪರ್ ಸಪೋರ್ಟಲ್ಲಿದ್ದಾರೆ ಶಾರದಾ ಸಿಸ್, ಥ್ಯಾಂಕ್ ಯು ಸೋ ಮಚ್. ನಿನ್ನೆ 10 ಲೆಸ್ ಆಗಿತ್ತು. ಅದು ಏಕೆ ಹಾಗೆ 10 ಲೆಸ್ ಆಗೋದು? ನಂದು ಮೊನ್ನೆಯಿಂದ 2 ಲೆಸ್ ಆಗ್ತಾ ಇದೆ ಮಾರ್ರೆ. ಆಯನ ನಾಗರ ಅವಳ ಜ್ವಾಸ ಅಂಕ ಅತ್ತಿ ಯಾರು ವಿಡಿಯೋ ಪಾಡ್ದೇರಿಗೆ ಸಿಂಪಲ್ ಅವರ ತೂದು ಬಲೆಗೆ ಹೋದು ಪಾಡ್ದೇರಿಗೆ. ಅದು ಹೇಗೆ ಪಾರಿವಾಳ ಅಂತ ಕೇಳ್ತಾ ಇದ್ದಾರೆ ಶಾಂತಿ ಸಿಸ್. ಸೂಪರ್ ಶೇರಿಂಗ್ ಅಂತ ಹೇಳ್ತಾ ಇದ್ದಾರೆ. ತೆಲ್ತೊಂದುಳ್ಳೇರು ದಾದಾಂಡಿ ತೆಲಿಪುನ ಶಾಂತಿ ಸಿಸ್ ದಾದಾಂಡು ಅವತ್ತ ನಾಗರ ಅವತ್ತ ತುಳಿಜರ ಯಾನ್ ತೂಪುಜಿ ಅಂಕ ಪೊಡಿಗೆ ಅಪ್ಪು ಅವು ತೂವರೆ
ಯಾನೇನು ಹಸ್ಬೆಂಡ್ ತೋಚ್ಪವೆ ಅನ್ಕೊಂಡು ನೋಡದೆ ರೀಲ್ ನೋಡದೆ ಹಾಗೆ ಮಾಡಿದರೆ ಆಗ್ತದೆ. ಗಿಫ್ಟ್ ಸಬ್ ಅಂತ ಕಮೆಂಟ್ ಮಾಡಿದರೆ ಆಗ್ತದೆ. ಅದು ಶಾಂತಿ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಆಯ್ ಶಾರದಾ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಶಾಂತ ಸಿಸ್ ಕರ್ಮ ಇಜ್ಜಿ ಅಂದೆ ಇಜ್ಜ ಅತ್ತೆ ಎಂಕೆಗಳು ನೋಟಿಫಿಕೇಶನ್ ಬೈದನಿಯೇ ಅಂದಿಯೇ ಯಾಂತುಯೇ ಮಲ್ಲಯ್ಯೇ ಅವು ಅದುಪ್ಪಿಯೇ ಅನ್ನೊಲ್ಲ ತೋಟ ಉಂಡಿಯೇ ಸಿಂಪಲ್ ಬಾಯ್ ತೂವಂದೆ ಪನ್ಪಿನಿ ಮಾರ್ರೆ ಕೂಡ ಕರ್ಮಗೆ ಅತ್ತ ಆರು ಎಂಕಿತ ತೂಪವಲಕ ಮಲ್ಪುನು ಎಂಕ ಬೋಡಿಗೆ ಅಪ್ಪುನು ಮಾರ್ರೆ ಎಂಕ ಸತ್ಯ ಎಂಕ ಮಸ್ತ್ ಬೋಡಿಗೆ. ಶಾರದಾ ಸಿಸ್ ಸಪೋರ್ಟಿಂಗ್ ಅಂದಿದ್ದಾರೆ. ನೋಡಿ ಬನ್ನಿ ಬೇಗ ಹೋಗಿ ತೂತೆ ಪಂಡಿರು ತೂತಾರ ಎಂಕೀರು ಪೊಕ್ಕಡೆ ಬನ್ನಿ ಅದೇ ಶಾರದಾ ಸಿಸ್ ಸಪೋರ್ಟಿಂಗ್ ಅಂದಿದ್ದಾರೆ. ಥ್ಯಾಂಕ್ ಯು ಶಾರದಾ ಸಿಸ್, ಥ್ಯಾಂಕ್ ಯು ಸೋ ಮಚ್. ಯಾನ್ ಬೇಳೆದಲ್ಪ ದಿನಾಲು ತೂಪೆ ಅವಳು ತಾಂಕುವೇರ ಬೇಳೆದಲ್ಪ ತಾಂಕುವೇರಿ ತೆಲ್ಪು ನಿಶಾಂತ್ ಪೋಯಿರ್ತದೆ ತೆಲ್ತು ನೋಡಿದೆ ಪಾರಿವಾಳ ನಿಮ್ಮ ರೀಲ್ಸ್ ಮೇಲೆ ಕೊಟ್ಟದ್ದು ಸಬ್ ಪಾರಿವಾಳ ಯಾಕೆ ನೀವು ಹಾಗೆ ಹೇಳೋದು? ನೋಡಿದೆ ಪಾರಿವಾಳ ನಿಮ್ಮ ರೀಲ್ಸ್ ಆ್ಯಡ್ ಮೇಲೆ ಕೊಟ್ಟದ್ದು ಸಬ್ ಯಾಕೆ ನೀವು ಹಾಗೆ ಹೇಳೋದು ಅಂತ ಹೇಳ್ತಾ ಇದ್ದಾರೆ. ತಾಂಕೆರೆ ದಾದಿ ಅವನು ಆಯ್ದಕ್ಕೆ ಹೆಂಗೆ ಗೊತ್ತಿತ್ತು ನಿಶಾಂತಿತ್ತು ಅಂಚನೆ ಮನ್ಪೇರದು ಐಕೆ ಅನ್ವನಿ ಮಲ್ಲಿಕಾ ಸಿಸ್ ಬರ್ತೇನೆ. ಮಲ್ಲಿಕಾ ಸಿಸ್ ಎಂಚೊಲ್ಲರಿ ಹೆಲ್ತ್ ಎಂಚೊಂಡಿರ್ನ ಹಾಯ್ ಸಿಸ್ಟರ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಮಲ್ಲಿಕಾ ಸಿಸ್ ಇಲ್ಲದ ಜಾಲಡು ಬರೊಂದು ಉಂಟು ಅಂಚ ಅಲ್ಪ ಇರ್ನಾಗ ತೋಡು ಕೈತಲು ಉಂಡನಿ ಕಲಿಯಲದಲ್ಪ ಅಂಚ ಅದುಪ್ಪು ಅಂಚ ಬರೊಂದು ಉಪ್ಪು ತೋಡು ಕೈತಲ್ತು ಓ ಎಂಕೊಲ್ಲಲ್ಲಿ ಪೋರೋಡ ಬರೋದು ಮಲ್ಲ ಪೋಡ ಮಸ್ತು ಮಲ್ಲ ಬರೋದು ಎಂಕ ಬೋಡಿಗಿನ ಮಾರ್ರೆ ತೂವೇರೆ ಸೂಪರ್ ಶೇರಿಂಗ್ ಅಂತ. ಥ್ಯಾಂಕ್ ಯು ಪ್ರೀತಿ ಸಿಸ್ ಬರ್ತೀರಿ. ಹಾಯ್ ಸಿಸ್ ಬಂದಿದ್ದಾರೆ. ಹಾಯ್ ಪ್ರೀತಿ ಸಿಸ್ ವೆಲ್ಕಮ್. ಹಾಯ್ ಶಾಂತಿ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಪ್ರೀತಿಯ ಪಾರಿವಾಳ ಹನ್ನೊಂದು ಇದೆ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಪಾರಿವಾಳ ಅಂತ ಹೇಳ್ತಾರೆ. ಪ್ರೀತಿ ಸಿಸ್ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಮಲ್ಲಿಕಾ ಸಿಸ್ ಸಂಕುನಿ ಹತ್ತು ಆಯ್ತು ಸಾದಿ ಮಾರ್ರೆ ಅಂದಂದು ಸಾದಿತ್ತನ ಬರ್ಪುಂಡು ಯಾನ್ಕೇನು ಇಂಚೆನೆ ಪೊಕ್ಕಳೆ ಸಿಂಪಲ್ ಸಾಂಕು ಅಂದು. ಹಾಯ್ ಪ್ರೀತಿ ಸಿಸ್ ಬಂದೊಳ್ಳೇರು. ಹಾಯ್ ಪಾರಿವಾಳ 32 ಇರಬೇಕು. ಓ ಮೈ ಗಾಡ್ ಎಂತ ಅಷ್ಟು ಲೆಸ್ ಆಗಿದೆಯಾ? ಸೂಪರ್ ಸಪೋರ್ಟಲ್ಲಿದೆ ಅಲ್ಲಲ್ಲ ಎಲ್ಲರದು ಕೂಡ ಲೆಸ್ ಆಗ್ತಾ ಇದೆ ಅಂತ ಈಗ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಹಾಯ್ ಶಾಂತಿ ಸಿಸ್ ಅಂತ ಹೇಳಿದ್ರೆ ಮಲ್ಲಿಕಾ ಸಿಸ್. ಹಾಯ್ ಮಲ್ಲಿಕಾ ಸಿಸ್ ಎಂಚೋಲಾರ ಪನೊಂದುಲ್ಲೇರು ಪ್ರೀತಿ ಸಿಸ್. ಹಾಯ್ ಮಲ್ಲಿ ಹೇಗೆ ಇದೆಯಾ? ಸಬ್ಬು ಮಾಡು ಮಲ್ಲಿಕಾ ಸಿಸ್. ನಮ್ಮದು ಪಾರಿವಾಳದುಂಟಲ್ಲ ಹೊಸ ಚಾನಲ್ ಒಂದು ಇದು ಕನೆಕ್ಟ್ ಗಿಫ್ಟ್ ಕೊಡಿ ಆಯ್ತು ಅವರಿಗೆ. ಹಾಯ್ ಮಲ್ಲಿಕಾ ಸಿಸ್ ಪನೊಂದುಲ್ಲೇರು ಶಾಂತ ಸಿಸ್. ಹಾಯ್ ಸಿಂಪಲ್ ಅನ್ನ ಅಂತ ಹೇಳ್ತಿದ್ದೆ ಪ್ರೀತಿ ಸಿಸ್ ತೊಂದರೆ ಇಜ್ಜಿ ಪನೊಂದುಲ್ಲೇರು ಅವು ಮುಗುಡು ಹತ್ತು ಸ್ವಾಮಿ ಐತನೆ ಮಾಟೆ ಉಪ್ಪೊಡು ಒಲ್ಲ ತೋಡುಡು ಪೋರೆ ಅವು ಮುಗುಡು ಹತ್ತು ಅಂದದು ಮಾಟೆ ಉಪ್ಪೊಡು ಅಂದು ನೀರು ಇತ್ತಿ ನಿಜಾದಿತ್ತಿ ಗೊತ್ತಾಪುಜಿ ಮಾರ್ರೆ ಯಾರು ಪೂರ ಎಂಚ ತಪ್ಪು ಕಂಡು ಅವ್ರು ಪೂರ ಸರಿ ಮಲ್ತೊಂದುಲ್ಲೇರ ತೂದು ಬೊಡಿದು ಪೋತುಂಡು. ಓಕೆ ಪಾರಿವಾಳ ಸೂಪರ್ ಅವು ಇರ್ನಡಿನೇ ಬರ್ಪಿನಿ ಸಿಂಪಲ್ ಅವು ಇರೇನೇ ಈರು ಒಲ್ಪೊಲ್ಲ ನಡೆಗೆ ಬರ್ಪಿನಿ ತೋಜೋಡು ಬಯ್ಯ ಅಟಿಲ್ ಎಡ್ಡೆ ಮಲ್ಪುನು ಎದ ಮಲ್ಪು ನೀರು ಯಾನು ದಾಲ ಜಾನು ಒಂಜಿ ಕುಕ್ಕಡ್ ವೈಟ್ ರೈಸ್ ದಾಲ್ ಬಕ್ಕ ಬಟಾಟೆ ಉಪ್ಪಾರಿ ಇಜಿಂದ ಲತ್ತನೆ ಉಪ್ಪಾರಿ ಅಂಚ ಪುರ ಮಲ್ಪ ಅಂಚ ಅವ್ರಪ್ಪ ಅಪ್ಪಣ್ಣು ಅಟಿಲ್ ಯಾನು ಕುಕ್ಕಡ್ ದಿಪ್ಪಿನಿ ಎಂಕ ಕುಕ್ಕಡ್ ರಪ್ಪ ಅಪ್ಪ ಶೇರಿಂಗ್ ಸೂಪರ್ ದಯಪಣ ಇತ್ತೆಗುಂಡು ಜಾಕ್ಲೆ ಪುರ ಉಂಡು ಹೆಂಗೆ ಕೊಡ್ತಿಗೆ ಅತ್ತೆ ಚಂದ್ರೆ ತೂಡ ಇನಿ ಚಂದ್ರೆ ತೋಜಂದಿ ಇನಿ ಮುಗಲ್ಲುಂಡು ಇನಿ ಡೌಟ್ ಹೆಂಗೆ ಚಂದ್ರೆ ಆಜಿನೇ ಆಲ ಮೆಗ್ದಿಲೊಂಡತೆ ಚಂದ್ರೆ ತೂದು ಉನ್ಪಿನಿ ಎಂಕುಲು ಒರರ 10 ಆಪುಂಡು ಒರರ 11 ಗಂಟೆಲ ಆಪುಂಡು ಆನ್ಲ ಬಕ್ಕ ಬೈಜಿದ ಬಕ್ಕ 11 ಗಂಟೆ ಬಕ್ಕ ಬೈಜಿದ ಬಕ್ಕ ಉನ್ಪಿನಿ ಬಕ್ಕದಾದ ಅನ್ಪುಂಡು ಚಂದ್ರೆ ನಿಂಚೆನೆ ತೂಪಿನಿ ಎನ್ನು ಚಂದ್ರೆ ಇನಿತ್ತ ಡೌಟ್ ಎಂಕು ತೋಜುನ ಬೇಗ ತೋಜುಂಡೆಡ್ಡೆ ಹೊರರ ತೋಜುಂಡು ಅಂಗಾರಕ ದಾನಿ ಭಾರಿ ಕಮ್ಮಿ ತೋಜುನು ಚಂದ್ರೆ
ಕನೆಕ್ಟ್ ಆಯೆ ಯಾನು ಬಂದರೆ ಓಕೆ ಓಕೆ ಶಾರದಾ ಸಿಸ್ ಥ್ಯಾಂಕ್ ಯು ಈರು ಪೆರ್ಮನೆ ಅತ್ತ ಇರಿಗೆ ಪನ್ಪನ ಬೊಕ್ಕ ಮರಕುತ್ತರು ಪಾಡು ಅವೇ ಗೊತ್ತಿರು ಅಯ್ಯೋ ದೇವಾ ಸಿಂಪಲು ಪಾರಿವಾಳ ನಾನು ಕಾಣಲ್ವಾ ಅಂತ ಕೇಳ್ತಿದ್ದೆ ಪ್ರೀತಿ ಸಿಸ್ ಪ್ರೀತಿ ಅಕ್ಕ ಪರದೆ ಸಿಂಪಲ್ ಬಾಯ್ ಹಾಯ್ ಪರದಲ್ಲೇರು ನಿಕ್ಲಿಗಿನಿ ಎಂಕ್ಲಿಗಿನಿ ನವಿಲ್ದಕ್ಕ ಜಿಪ್ಪುಯೇ ಅಂದಿ ನಿಶಾಂತ್ ಎಂಚಿನಿ ನವಿಲ್ದ ಕಜಿಪು ಅವಕ್ಕೆ ನವಿಲ್ದ ಕಜಿಪು ತಿನ್ಪೇರಾ ನಮ್ಮ ತಿನ್ಪು ಚೆಯ್ಯಿ ನವಿಲ್ದ ಕಜಿಪು ಒಕ್ಕಡೆ ಬಂದ್ಪಿನ ಅಂಜು ನವಿಲ್ದ ಕಜಿಪಿಗೆ ಕೋರಿ ಕಂತದ ಕಜಿಪು ಮಲ್ದಿ ತೋಜು ನೇ ನಿಶಾಂತ್ ಕೋಡೆ ನಿಕಾಲ್ ಅಲ್ಪ ಖಾಲಿ ಕಂಬ ಒಳ್ಳೆದಾದ ಫಂಕ್ಷನ್ ಇತ್ತನು ಮಲ್ಲಿಕಾ ಅಕ್ಕ ನಮಸ್ತೆ ಪಣದುಲೇರು ಹೆಂಗಿದೆ ಪಾರಿವಾಳ ನಿಮಗೆ ಕಂಟೆಸ್ಟ್ ಮಾಡಿ ಅಂತ ಹೇಳ್ತೆ ದಾಯಿ ಶಾಂತ ಸಿಸ್ ಶಾರದಾ ಸಿಸ್ ಥ್ಯಾಂಕ್ ಯು ಬಟಾಟೆ ಉಪ್ಪಡ್ದ ಆದವು ಬಟಾಟೆ ಬೊಚ್ಚಿದ ಲತ್ತಾನೆ ಇಜಿನ ಬೇತದಲ್ಲ ಕನ್ನೋಡಂಚ ಎಂಕಿಷ್ಟ ಇಜ್ಜಾತು ಒಟ್ಟಸಿ ಮಲ್ಪುಣು ಇಜಿನ ಒಂಜ ದಾಲ್ ಸಾರ್ದ ಯಾನ ದಾಲ್ ಸಾರ್ಲು ಉಂಟೆ ಮಲ್ತದು ಬೆಂಡೆಕಾಯಿಲ ಕನೊಲಿ ಓಲ ಕನೊಲಿ ತರಕಾರಿ ಬೀಟ್ರೋಟ್ಲ ಕನೊಲಿ ಒಟ್ಟಸಿ ಮಲ್ಪುಣು ಅಂದ ಐತ ನಾಗಮಣಿ ಎಂಡ ಉಳ್ಳದ ಅಂಚ ಪ್ರಪಂಚಲ್ಲಿ ಸಿಂಪಲ್ ಬಾಯ್ ಚಾನ್ಸಸ್ ಎಲ್ಲರೂ ಕಾಣ್ತಾ ಇದ್ದಾರೆ ಅವರು ಮಾತ್ರ ಕಾಣ್ತಾ ಇಲ್ಲ ನನಗೆ ಯಾಕೋ ಗೊತ್ತಿಲ್ಲ ಪ್ರೀತಿ ಸಿಸ್ ಕಾಣ್ತಾ ಇಲ್ವಾ ನೀನು ಹೋಗಿ ಈಗ ಮುಖ ತೊಳೆದು ಬರಬೇಕಾ ಪಾರಿವಾಳ ಆಗ ಕಾಣ್ತಾರೆ ಯಾನ್ ಇತ್ತೇನೆ ಸ್ಟಾರ್ಟ್ ಮಲ್ದೆ ಅಟ್ಟಿಲ್ಲದು ಅಂದೆ ಏತ್ ಬಗ್ಗೆ ಮಲ್ಪುವರು ದಾದವಾದ ಮಲ್ಪುವರು ಪ್ರೀತಿ ಸಿಸ್ ಪಲ್ನೆಗೆ ಎಂಗಲ ದೇವಸ್ಥಾನ ನೋಡಸುಂಡಿಯೇ ನೋಡ ದೇವಸ್ಥಾನ ನೋಡ ರಕ್ಷಿ ಪಣ ರಶ್ ಉಂಡು ಸೂಪರ್ ಶೇರಿಂಗ್ ಸೂಪರ್ ಸಪೋರ್ಟಲ್ಲಿದ್ದಾರೆ ಇನಿ 8:30ಗೆ ಬೇಗ ಅಂದಂದು ಇನಿ ಯಾನ್ ಒಯ್ಟ ತುಯೇ 9 ಬಂದಿತ್ತು ಯಾನ್ ತೂತುಜಿನಿ ಏಪಲ ಕ್ಯಾಲೆಂಡರ್ ತೂಪೆ ಇನ್ನು ತೂತುಜಿನಿ ಅನ ತೂವು ಅವಕ್ಕ ಟೈಮ್ ಆನಾಗ ತೂಪಿನಿ ಇಂಜಿನ ಮೆಗ್ದಿ ತೂದಿಪ್ಪ ಲಂಚ ನಿಮ್ಮ ತಲೆ ಕೂದಲು ಬಿಳಿ ಕಾಣ್ತಾ ಇದೆ ನನಗೆ ಎನ್ನ ಕೂದಲು ಬಿಳಿ ಆತಿನಿಂದ ನನ್ನದೆಲ್ಲ ಕೂದಲು ಬಿಳಿಯಾಗಿದೆ ಮಾರ್ರೆ ಎಂಥದ್ದು ಗೊತ್ತಿಲ್ಲ ಅವಸ್ಥೆ ಏನು ಪಾರಿವಾಳ ಅಂತ ಹೇಳ್ತಾ ಇದ್ದಾರೆ ಶಾಂತಿ ಬರ್ಸ ಉಂಡತ ತೋಜನ್ ಅವೇ ಇನಿದು ಎಂಕ್ ಡೌಟ್ ಏನಿ ತೋಜುನ ಪ್ರೀತಿ ಸಿಸ್ಟಮ್ ಇನಿ ಚಂದ್ರೆ ತೋಜ್ಜಿ ಎನ್ನ ಪ್ರಕಾರ ಪಾರಿವಾಳ ಇಜಿಂಡ ಏಪಲ್ ನಂಡೆ ಮಿತ್ತು ಬತ್ತು ಉಪ್ಪುಂಡು ಚಂದ್ರೆ ಕೈಟ್ ತಿಕ್ಕುಲಕ ಉಪ್ಪುಂಡು ಚಂದ್ರೆ ಅಲ್ಲ ತಿಕ್ಕುಜಿ ಕೈಕ್ ಈತ ಕೂಡ ನಿಶಾಂತ ಐಕ್ಲ ಪನ್ಪೇರು ತೂಲೆ ಸಿಂಪಲ್ ನಿಶಾಂತ ಅತ್ತೆ ಪ್ರೀತಿ ಸಿಸ್ ಅಂದಂದು ಒರ್ಮಡ್ದು ಬಕ್ಕ ಒಂದು ಪ್ರೀತಿ ಸಿಸ್ ಒರ್ಮಡ್ದು ಬಕ್ಕ ನೀನು ತೂಲೆಗೀರು ಹಸಿರು ಕಾಣ್ತಾ ಇದೆ ಹೌದಾ ಹಾಗಾದ್ರೆ ನೀವು ಟೆಸ್ಟ್ ಮಾಡಿಸ್ಲೇಬೇಕಾ ಇವರು ಶಾಂತ ಸಿಸ್ ಹೇಳಿದಾಗೆ ಪಾರಿವಾಳ ಮೊದಲದು ಮಾಡಿಸಿ ಈರು ಚಂದ್ರನ ತೂದು ಉಂಪಿನಿ ಯಾನ್ ಕಜಿಪುದಾದಂದು ತೂದು ಹೌದು ಆದ ಗೊತ್ತಿಲ್ಲ ಇನಿ ಮಾತ್ರ ಚಂದ್ರನ್ ತೂದುನ್ಪಿನಿ ಸಂಕಷ್ಟಹಾರ ಚತುರ್ಧಾನಿ ಇನಿ ಮಾತ್ರ ಚಂದ್ರನ್ ತೂದುನ್ಪಿನಿ ಬಕ ಎಲ್ಲ ಪೂರ ಕಜಿಪು ತೂದೆ ಅನ್ಪಿನಿ ಕೋಡೆ ವೆಜ್ ಉಂದಿ ಅನ್ ರಾತ್ರಿ ಗುಂತುಜಿ ಕೋಡೆ ಕಜಿಪು ಎಂಕ ಸೋಮವಾರ ವೆಜ್ ತಂಚ ನನಗೆ ಒಂದು ಸಬ್ಬು ಮಾಡಿ ನೋಡೋಣ ಅಂತ ಹೇಳ್ತದೆ ಅವ್ರು ಮಾಡಿದಾರೆಯಾ ಚಂದ್ರ ಬತ್ತಿಜಿನ ಹೊಸ ಮನಲದೆ ಎಪ್ಪಡಿ ಭಾವನ್ ದೇವಾ ಸೂಪರ್ ಶೇರಿಂಗ್ ಅಂತ ಶಾರದಾ ಸಿಸ್ ಸಪೋರ್ಟಿಗೆ ಹೇಳಿದ್ದಾರೆ ಥ್ಯಾಂಕ್ ಯು ಶಾರದಾ ಸಿಸ್ ಏನು ಪಾರಿವಾಳ ಹೆಂಗಿದೆ ನಿಮಗೆ ಅಂತ ಹೇಳ್ತಾ ಇದ್ದಾರೆ ನವಿಲ್ದ ಕಜಿಪ್ಪು ಎರೆಗೆ ಕೇಸ್ ಪಾಡುಗ ಸಿಸ್ ಅಂದು ಪೊಕ್ಕಡೆ ಬರ್ತೀನಿ ಕೋರಿ ಕಜಿಪ್ಪು ಅಂತ ನವಿಲ್ ಬರ್ಬಿ ನಮ್ಮಡ ಪೊಕ್ಕಡೆ ಬರ್ಬಿ ಮಕ್ಕಳು ಬರ್ಬಿಡ ನಿಶಾಂತುಂಡತೆ ಮಕ್ಕರೇ ಮಲ್ಪು ದಾದ ಫಂಕ್ಷನ್ ಗೊತ್ತುಜ್ಜಿಯೇ ಇತ್ತಲಗೇನು ಏನು ನಿಖಾಲ್ ಅಲ್ಪ ಕಾಲಿಕಂಬ ಹಾಲ್ ಉಂಡಾ ನಿಶಾಂತ್ ನನಗೆ ಒಂದು ನಿಶಾಂತ್ ಪಾರಿವಾಳ ಇದ್ದಾರಲ್ಲ ಅವರಿಗೊಂದು ಗಿಫ್ಟ್ ಕೊಡಿಯೇ ನಿಶಾಂತ್ ಅವರಿನ್ನು ಇದು ಮಾಡ್ತಾರೆ ಲೈವ್ ಮಾಡ್ತಾರಂತೆ ನವಿಲ್ಲ ಕಜಿಪು ಅವು ಕೂಡ ತಿಂದ್ರೆ ಬಲ್ಲಿ ಸಿಂಪಲ್ ಸೂಪರ್ ಶೇರಿಂಗ್ ಅಂತ ಹೇಳ್ತಾ ಇದ್ದಾರೆ ವೈಟಿಯಲ್ಲಿ ದರ್ಬಾರ್ ಯಾರು ಕೂಡ ಸಬ್ಬಣ ಏನು ಮಾಡೋದು ಅಂತ ಹೇಳ್ತಾ ಇದ್ದಾರೆ ಎಂಥದ ಪಾರಿವಾಳ ಶಾರದಾ ಸಿಸ್ ಥ್ಯಾಂಕ್ ಯು ಸೋ ಮಚ್ ಯಾನ ನಾನ ತೋಜುಜಿ ಪಾರಿವಾಳದು ನಾನೆಲ್ಲ ತೋಜ್ಜಿ ಐಕದ ಆದನಿತ ಟೆಸ್ಟ್ ಮಲ್ಪೊಡು ಪಣದಲ್ಲಿ ಪೂರ ಗ್ರೀನ್ ತೋಜುನ್ಗೆ
ಸೂಪರ್ ಶೇರಿಂಗ್ ಅಂತ ಹೇಳಿದ್ರೆ ಶಾಂತ ಸಿಸ್ ದಾದ ಅಡಿಗೆ ಪನೊಂದುಲ್ಲೇರು ಶಾಂತ ಸಿಸ್ಗೆ ದಾದ ಅಡಿಗೆ ಪ್ರೀತಿ ಸಿಸ್ಗೆ ದಾದ ಅಡಿಗೆ ಬನ್ನೇಜಿ ಪ್ರೀತಿ ಸಿಸ್ ದಾದ ಅಡಿಗೆ ಅನ್ನಿ ಇರಿ ಲೈವ್ ಉಂಡತೆ ಎಂಚಿರು ಬೇಗ ಅಟಿಲ್ ಮಲ್ಪೊಡು ಎನ್ನ ನೈಟ್ ಆಂಡ ಲೈವ್ ಸಾಕಾಪುಡ ಒಲ್ತ ಚಂದ್ರೆ ಚಂದ್ರೆ बोलತಾನೆ ನಮ್ಮ ಬಾನದ ಚಂದ್ರೆ ಬಾನಿನಲ್ಲಿ ಮೂಡಿ ಬಂದ ಚಂದಮಾಮ ಕತ್ತಲನ್ನು ದೂಡಿ ನಿಂತ ಚಂದಮಾಮ ಎಂಕ್ಲೆ ನಲ್ಪದು ನಮಗೆ ಬರ್ತಕ ಐತ ಬಂಜಿರುಲೈ ಅಂದಂದು ಐತ ಬಂಜಿರುಲೈ ಉಪ್ಪುಣಿಗೆ ಅವು ಅಂದು ಎಂಕ್ಲೆ ಆಲ್ನ ಪನ್ಯಕೇಂದಿ ಸಿಂಪಲ್ ಬಾಯ್ ಐತ ಬಂಜಿರವು ಉಪ್ಪುಣಿಗೆ ಐಕವೇನು ತಿಂಡವಲ್ಲಿ ಗೊತ್ತಾಣೆ ಶಾರದಾ ಸಿಸ್ ಸಪೋರ್ಟ್ಗೆ ಓಕೆ ಶಾರದಾ ಸಿಸ್ ಥ್ಯಾಂಕ್ ಯು ಸೋ ಮಚ್ ಬಂದು ಸಪೋರ್ಟ್ ಮಾಡಿ ಓಕೆ ಬರ್ತೇನೆ ಖಂಡಿತ ಬರ್ತೇನೆ ಶಾರದಾ ಸಿಸ್ ಬೆಳಿಗ್ಗೆ ಬಂದಿದ್ದೆಯಾ ಶಾರದಾ ಸಿಸ್ ಅದು ನಿಮ್ಮ ಚಾನಲ್ ಯಾರೋ ಬೇರೆಯವರು ಮಾತಾಡ್ತಾ ಇದ್ರು ಅದಕ್ಕೆ ನಾನು ಬರಲೇ ಇಲ್ಲವಾ ಯಾರದು ಬೇರೆ ಯಾರು ಇದ್ರು ನನಗೆ ಮತ್ತೆ ನಿಮ್ಮ ಚಾನಲ್ನು ಎರಡು ಟೆಸ್ಟ್ ಮಾಡುವಾಗ ಕೂಡ ನಿಮ್ಮದೇ ಚಾನಲ್ ಆದರೆ ಬೇರೆ ಯಾರ ಮಾತಾಡ್ತಾ ಇದ್ರು ಅದಕ್ಕೆ ನಾನು ಬರಲೇ ಇಲ್ಲ ಸೀದಾ ಹೋದೆ ಶಶಿ ಬ್ರೋ ಹಾಯ್ ಅಂತ ಹೇಳ್ತಾ ಇದ್ದಾರೆ ಪ್ರೀತಿ ಸಿಸ್ ಬಾಯ್ ಶಾರದಾ ಸಿಸ್ ಮ್ಯೂಟಲ್ಲಿ ಇದ್ದೀರಲ್ಲ ಓಕೆ ನನ್ನ ತೋಡು ಸಿಸ್ ಇರೆಗೆ ದಾದ ಪ್ರೀತಿ ಸಿಸ್ ಪರೊಂದುಲ್ಲೇರು ಪ್ರೀತಿ ನನ್ನ ಬಿಟ್ಟು ಎಲ್ಲಿ ಹೋದೆ ನಿನ್ನ ಜೊತೆ ಆಡುವೆ ನಿನ್ನ ಜೊತೆ ಆಡುವೆ ಬಾಬಾ ಅಂತ ಹೇಳ್ತೇವೆ ಸಿಂಪಲ್ ಅಣ್ಣ ಅಂತ ಹೇಳ್ತೇವೆ ಅಂದಂದಿಗೆ ಪ್ರೀತಿ ಸಿಸ್ ಯಾನ್ಲಕ್ಕೆ ಏಂದೆ ಎಲ್ಲ ಪನ್ಪನಾಗ ಅಂದಿಗೆ ಅವು ಸತ್ಯಗೆ ಅವು ಉಪ್ಪುಣಿಗೆ ಆಯ್ತಾ ಬಂಜಿದೊಲೆ ನೀರು ಒಲ್ತ ಚಂದ್ರನ ಪನ್ಪಣ ಕೈಕ್ ತಿಕ್ಕರೆ ಕೈಕಮ್ಮದ ಹೂ ಮಾರುನ ಚಂದ್ರೆ ಅತ್ತೆ ಕೈಕ್ ತಿಕ್ಕುಲಕೊಪ್ಪುಡು ಕೈಕ್ ತಿಕ್ಕುಡು ಅಂತು ಜವ್ ಕೈಕ್ ತಿಕ್ಕುಲಕೊಪ್ಪುಡು ಅಲ್ಲ ತಿಕ್ಕುಜಿ ಬನ್ನಿ ಅಲ್ಲಿ ನಿಶಾಂತ್ ಆ ಚಂದ್ರತ್ತು ಇಂಕ್ ದಾಲ್ ಸಾರ್ ಕೇಳಿದೆ ಸುಕ್ಕ ವೈಟ್ ರೈಸಾ ಓಕೆ ಸೂಪರ್ ಕಜಿಪ್ ಸೂಪರ್ ಯಾನ್ ನಡೇನೆ ಬೈದ್ವೆ ಪ್ರೀತಿ ಸಿಸ್ ನಡೆ ಶಾಂತ ಸಿಸ್ ಅಡೇನೆ ಪೋಯ ಅನ್ನವಲ್ಲ ಅಂದು ಪ್ರೀತಿ ಅಕ್ಕ ನಿಜ ನಾರಾವಿಡ ಆತಿನ ಕಟ್ಟ ಅಂದಿಗೆ ಪ್ರೀತಿ ಸಿಸ್ ಅಂದಿಗೆ ಶಾಂತಿ ಸಿಸ್ ವೈಟಿಯಲ್ಲಿ ಇದ್ದು ಕಣ್ಣು ಕಾಣ್ತಾ ಇಲ್ಲ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಪಾರಿವಾಳ ಇಂಚ ಅಂದಿದೆ ಎಂಚಲ ಮಲ್ತೀರಿ ಪ್ರೀತಿ ಸಿಸ್ ಯಾರು ಸೂಪ್ರಮ್ ಸೋ ಮಲ್ತು ಬರ್ಪೆ ಪೋದು ಬಲಿ ಮಾಡು ಕೋಪ ನನಗೆ ಕಣ್ಣು ಕಾಣಲ್ಲ ಬಿಡು ನೀನು ಏನು ಮಾಡಿದ್ದಾರೆ ಅಂತ ಹೇಳ್ತೆ ಯಾನು ಕಣ್ಣು ಪೊಟ್ಟಾಯ್ತ ಯಾನು ಎಲ್ಲೋಡೆ ಉಲ್ಲೆ ಕಣ್ಣು ಪೊಟ್ಟ ಅಲ್ಲ ನೀರು ಎಲ್ಲೋಡಿಯಲ್ಲ ನೀರು ಏತದಿ ನಾನು ಎಲ್ಲೊಡಿತದಿತ್ತದು ಪ್ರೀತಿಸ್ ಓಕೆ ನೋಡಿ ಪಾರಿವಾಳ ನಿಶಾಂತ್ ಅವರು ನಿಮ್ಗೆ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಆಯ್ತಾ ತರಕಾರಿ ಕನಾರೆ ಪೋರೊಂಡಿತ್ತೆ ದಾದಾಣ ತೂಡು ನಾನು ಆಪನದಲ್ಲೇನು ಯಾನು ಆನುಲ್ಲೆ ಅಟಿಲು ಮಲ್ತೊಂದು ಓಕೆ ಪ್ರೀತಿ ಸಿಸ್ ಶಾಂತಿ ಸಿಸ್ ವೈಟ್ ರೈಸ್ ಅದೇ ಮಲ್ಪುಂಡು ಎಂಕುಲು ಸಂಕಷ್ಟದಾನಿ ವೈಟ್ ರೈಸ್ ಪ್ರೀತಿ ಅಕ್ಕ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ ಶಶಿಕಾಂತ್ ಅವರು ಬಾನಿಂದ ಜಾರಿ ಬಂದ ಚುಕ್ಕಿ ನೀನ ಹೇಳು ನೀನು ಈ ಚಂದ್ರ ಚರಿತ ಬಾನಿಂದ ಜಾರಿ ಬಂದ ಅದು ಬರುದಿಲ್ಲ ಬನ್ನಿ ಅದು ಲೈವ್ಗೆ ಬನ್ನಿ ಲೈಕ್ ಮಾಡಿ ಅದು ಬೇಡವಾ ಪಾರಿವಾಳ ಚಾಡೆ ಪ್ರೀತಿ ಸಿಸ್ ಶಶಿ ಬ್ರೋ ಗುಡ್ ನೈಟ್ ಪ್ರೀತಿ ಸಿಸ್ ಇತ್ತೇನೆ ಇತ್ತೇನೆ ಗುಡ್ ನೈಟ್ ಬಂದು ಬಿಡಿ நல்ல அடிலாத்துச்சு மனசாத்துச்சு அரைகினி அரைஞ்சு சந்திர வேகம் வரப்படாது ರಿಕ್ಸಿಸ್ ಚಂದ್ರಿನಿ ಬೇಗ ಬರ್ಪುಡಂಜ ನಾನು ಗುಡ್ ನೈಟ್ ಆಣಿತ್ತೆ ಅಂದು ಶಶಿ ಬ್ರೋಪರೊಂದುಲ್ಲೇರು ಒಳ್ಳೆ ಪನೊಂದುಲ್ಲೇರ ಓಕೆ ಕಪ್ಪು ಸಿಸ್ ಓಕೆ ಥ್ಯಾಂಕ್ ಯು ನಾನೊಂದು ತೀರ ನೀನೊಂದು ತೀರ ಇದು ಬೇರೆ ಲಿರಿಕ್ಸ್ ಬೇರೆ ಐತೆ ಇದು ನಡುವೆ ಫೋನ್ ಮೆಸೇಜ್ ಹತ್ತಿರಾ ಅಂತ ಹೇಳ್ತಾ ಇದ್ದಾರೆ ದಾದೆ ಆಲೋಚನೆ ಅಯ್ಯೋ ಎರಗಿ ಎಂಕ ಅಂದು ವೈಟ್ ರೈಸ್ ಬಂದ ಕಪ್ಪು ಸಿಸ್ ಎಲ್ಲ ಒಳ್ಳೆ ಹೊರದಲ್ಲೇರು ನಾನು ಒಂದು ಬಾರಿ ಅವು ನೋಡಿ ಬರ್ತೀನಿ ವೀಲ್ಸ್ ಎಷ್ಟು ಆಯ್ತು ವ್ಯೂಸ್ ಹೋಗಿ ನೋಡಿ ಬನ್ನಿ ಹಾಯ್ ಕಪ್ಪು ಸಿಸ್ ಅಂತ ಹೇಳಿದೆ ಹಾಯ್ ಕಪ್ಪು ಸಿಸ್ ಅಂತ ಹೇಳ್ತಾ ಇದ್ದಾರೆ ಶಾಂತ ಸಿಸ್ ಇನಿ ಬಾನೋಡು
ಜಾರುಜಿ ಚಂದ್ರೆ ಇಜಿಜಿ ನಿ ಬಾನೋಡು ಜಾರುಜಿ ಚಂದ್ರೆ ಇನಿ ಬೇಗ ಅರ್ಪಣೆ ಗುಡ್ ನೈಟ್ ಆಂಡತೆ ನೈಟ್ ಆಂಡ್ ನಿನ್ ನಿನ್ ಮುಂದೆ ನಾನು ರೀಲ್ಗೆ ಕಮೆಂಟ್ ಮಾಡಿಲ್ಲ ಅಂದ್ರೆ ಲೈವ್ ಬರಲ್ಲ. ನಾನು ಕಮೆಂಟ್ ಮಾಡಿದ್ದೀನಿ, ನಿನ್ನ ಬಚ್ಚಂಗಾಯ್ದು ವಿಡಿಯೋಗೆ ಕಮೆಂಟ್ ಮಾಡಿದ್ದೇನೆ ಪಾರಿವಾಳ. ಅದು ಗ್ರೇಪ್ಸ್ ಎಲ್ಲ ಉಂಟಲ್ಲ ಆ ವಿಡಿಯೋ ಕಮೆಂಟ್ ಮಾಡಿದ್ದೇನೆ. ಗುಡ್ ನೈಟ್ ಪ್ರೀತಿ ಸಿಸ್ ಜೆಪ್ಪುಲಿ ಇನಿ ಇನಿ ತೋಜಂದು ಚಂದ್ರ ಅನ್ನಂದು ಶಾಂತ ಸಿಸ್ ಎಂಕಲ್ ಅಂಚನೆ ಹಾಕೊಂಡು ಇನಿ ಚಂದ್ರ ತೋಜನ ಡೌಟ್ ಮುಗಾಲುಂಡು ಇತ್ತೇನೆ ಮುಗಾಲುಂಡು. ಚಂದ್ರೆ ತೋಜಿನ ಟೈಮ್ಗು ಚಂದ್ರೋದಯದ ಟೈಮ್ ಉಪ್ಪುಂಡು ಅಪ್ಪಗ ದೇವಸ್ಥಾನ ಪೂಜೆ ಅದು ಒನಸ್ ಸ್ಟಾರ್ಟ್ ಆಪುಂಡು ದೇವಸ್ಥಾನ. ಯಾನ್ ಪೋಪುಜಿ ದೇವಸ್ಥಾನ ಯಾನ್ ಇಲ್ಲಡೆ ಮಲ್ಪುನು ದೇವಸ್ಥಾನಗೂ ಅತ್ತಿಗೆ ಪತ್ತಂಡ ದೇವಸ್ಥಾನ ಪೋಪೆರಾರು. ಮಲ್ಲಿನಿನ ಬಂದಿದೆ ವಿಡಿಯೋ ನೋಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಹೌದೌದು, ಅವರಿಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಬೇಕು ಮಲ್ಲಿಕಾ ಸಿಸ್ಗೆ. ನಾನು ಕೂಡ ನೋಡಲಿಲ್ಲ ವಿಡಿಯೋ, ನೋಡಬೇಕು ಮಲ್ಲಿಕಾ ಸಿಸ್ದು ವಿಡಿಯೋ. ಶಶಿ ಬ್ರೋ ವೆರಿ ಗುಡ್ ನೈಟ್. ಇತ್ತ ಕೂಡ ವೆರಿ ಗುಡ್ ನೈಟ್. ಇನಿ ಬೇಗ ಮಾಡ ಬೇಗ ರಾತ್ರಿ ಆಗುಡಿತ್ತ. ನವಿಲ್ ದಕ್ಕ ಗೋಡ ಎರೆಗ್ಲ ಬಾರಿ ಶೋಕು ಬರ್ಚಿ ನೀ ಅಂಚೆ ಅವು ತಿನ್ಪುಚೇರಿ ಏರ್ಲ ನಿಶಾಂತ್ ಮುಲ್ಪೇರ್ಲ ಅಂಚೆ ತಿನ್ಪುಚೇರಿಯೇ. ಇವತ್ತು ಒಂದು ಹಾಡು ಹೇಳ್ಬೇಕು ನಾನು, ಯಾವುದು ಅಂತ ಹೇಳಿ ಅಂತ ಹೇಳ್ತಾ ಇದ್ದಾರೆ. ನೀವು ಹಾಡು ಹೇಳ್ತಾರೆ ಯಾವುದಾದ್ರೂ ಆಗ್ಬೋದು, ಹೇಳಿ ಒಂದು ಹಾಕಿ ಬರಲಿ, ಒಂದು ಹಾಡು ಬರಲಿ. ಹಾಡು ಹಾಡು ಹಳೆಯದಾದರೇನು ಭಾವನವನವೀನ ಈರ್ನ ಮಿತ್ ಕೇಸ್ ಪಾಡುವೇರು ಕಜಿಪ್ಪು ಕೇಂಡ ತೂಲೆ ಅಂದಂದು ಅವ ಕಜಿಪ್ಪು ಕೇಳೋ ಚೀರು. ಮಸ್ತ್ ಮಸ್ತ್ ಹುಡುಗಿ ಬಂದ್ರು ಐರ ಐರೋ, ನಾನು ನಿನ್ನ ದೋಸ್ತು ಅಂದ್ರು ಐರ ಐರೋ, ಎಲ್ಲದಕ್ಕೂ ಹಸು ಅಂದ್ರು ಐರ ಐರೋ. ಅದು ಅಲ್ಲ, ಅದು ಇದು ಬರುದಿಲ್ಲ, ಆಗ ಬರುದಿಲ್ಲ ಮಾರ್ರೆ. ನಿಶಾಂತ್ ತಿಳ್ತೋದು ನಂದು ನಿಶಾಂತ್ ಪನೊಚ್ಚಿ ಲೈವ್ ಉಂದು. ಇನಿ ಚಂದ್ರಿ ತೋಜಿಂಡ ಎಲ್ಲ ಮುಟ್ಟ ಉಪವಾಸ ಮಲ್ಪೋಡು. ಇನಿ ತಂದ್ರೆ ತೋಜಿದ್ರೆ ಎಲ್ಲ ಮುಟ್ಟ ಉಪವಾಸ ಮಲ್ಪೋಡು ಅಂಚೆಚ್ಚಿ. ಅವು ಅಂಚೆಚ್ಚಿ ಶಶಿಕಾಂತ್ ವಿಸಿಸ್ ಅಂಚಗೆ ಎಂಕಲ್ ಪತ್ತದು ಗೋನಿಡ್ ಪಾಡ್ದೀತ ಎಲ್ಲ ಅಂಚೊಬ್ಬರು ಪರಚಿ ಎಂಕ ತರ ನರಕ ಬಿಡ ತರ ನಿಶಾಂತ್ ಹೀರ್ಕೊಂಡ ಏನು ಗುಡ್ಡಿಡ್ ಬುಡ್ಲಿ. ಪ್ರೀತಿಸ್ ಅಂದಿ ಅಂಚಾಣ ಅವಿಗೆ ಎಲ್ಲ ಮುಟ್ಟ ಉಪವಾಸ ಬಾರಿ ಸೋಕು ಈ ರೀತಿ ನೋಡು ನಿಶಾಂತ್. ನಾನು ಎಂಚಿನ ಅಂಚೆ ಬರ ಬರಚ್ಚಿ ನಿಶಾಂತ್ ಕಾಲ್ ಬತ್ತೆ. ಓಕೆ ಓಕೆ ಪೋದಲೆ ಕಾಲ್ ಪಾತೇನು ಬರೆ ಎಂಕಲ ರಾಮು ಬೈದಿತ್ತೆ ಓಡೆ ಪೋಯ್ ಎಂದು ಗೊತ್ತಿದೆ ಕುಂಟಾಡ್ದಾರೆ ಪಂತೆ ರಾಮ್ಲ ಸುದ್ದಿಚ್ಚಿ ಮಾರ್ರೆ. ಓಕೆ ಓಕೆ ಮನಸ್ಸುಗು ಪೋಯರ ಇಜ್ಜನ ಆಯ್ತು ಇಜ್ಜಿಯೇ ಮನಸ್ಸು ಪೋಯರ ಇಜ್ಜಿ ಇಲ್ಲಡೆ ಅನ್ ಇಲ್ಲಡೆ ಮಲ್ಪುಂಡು ಮಸ್ತ್ ಶಿಪ್ಪುಂಡು ಏ ಬೊಕ ಜೋಕುಲ್ಲ ಇಲ್ಲಡೆ ಉಪ್ಪು ಇರತ್ತೆ ಅಂಚ ಪೋಪುಜಿ ನಾನು ಪೋಪುಜಿ ದಮುಟಲ್ಲ. ಸಂತೋಷ್ ಅವ್ರು ಬಂದ್ರು. ಆಯ್ ಸಂತೋಷ್ ಅವರು ವೆಲ್ಕಮ್. ಲೈಕ್ ಕೊಡಿ ಆಯ್ತಾ, ಲೈಕ್ ಕೊಡಿದವ್ರು ಲೈಕ್ ಕೊಡಿ. ಸಂತೋಷ್ ಅವರು ಬೊಕ್ಕೆ ಕೊಡ್ತಾ ಇದ್ದಾರೆ, ಥ್ಯಾಂಕ್ ಯು. ಪುಷ್ಪಗುಚ್ಛವನ್ನು ಕೊಡ್ತಾ ಇದ್ದಾರೆ. ಅವು ತಿಂದ್ರೆ ಬಲ್ಲಿ ಅಂದಂದು 6 ಪೊಕ್ಕಡೆ ಪಂಪಿನಿ ನಿಶಾಂತ್ ಒಂಜಿ 6 ಇಂಚ ಪಾಡು ಮೆಸೇಜ್ ಪಾಡು 6 ತಿಂದ್ರೆ ಆ ಮುಲ್ಪ ಎಲ್ಲ ತಿನ್ಪಿಜೀರ 6 ಪೊಕ್ಕಡೆ ಮೆಸೇಜ್ ಪಾಡು 6 ಟೈಮ್ ಪಾಸ್ ಮಲ್ಪು 6 ಎಂಕ್ ಪೊಡಿ ಪೋನ್ ಅವೇನು ಪುರ ಪಂದು ನಿಶಾಂತ್. ಯಾನ್ ತಿನ್ಪೆ ಪೊಕ್ಕಡೆ ಬಾನೊಚ್ಚಿ ನಿಶಾಂತ್ வெயிட் பண்ண பெண்குடில் ஐயோ எனக்கு நரக்கம் அப்படிங்கிட்ட தாடி நிஷாந்த்
ಬಾಂಕದೆ ಬರ್ಪುಂಡು. ಸೂಪರ್ ಸಪೋರ್ಟಲ್ಲಿ ಇದ್ದಾರೆ ಶಶಿಕಾಂತ್ ಅವರು. ನಿಶಾಂತ್ ತಿಳ್ತೊಂದುಲ್ಲೇರು. ಥ್ಯಾಂಕ್ ಯು ಶಶಿಕಾಂತ್ ಅವರು, ಥ್ಯಾಂಕ್ ಯು ಸೋ ಮಚ್. ಶಶಿಕಾಂತ್ ದಾದ ಸ್ಪೆಷಲ್ ಏನಿ ಡಿನ್ನರ್ಗೆ? ಶಶಿಕಾಂತ್ ಲಂಚ್ಗೆ ದಾದ ತಿಂದಾರೆ ಸ್ಪೆಷಲ್ ಪಲ್ನೆ. ನಾನೊಂಜಿ 2 ಜನ ಪೋದು ಅಡೇಗೆ 0 ಜನ ಆಪೇರು ಮಾರೆ. ಅವು ಅಂದು ಚೀನಾಡು ಪುರ ತಿನ್ಪೇರು, ಅವು ಗೊತ್ತುಂಡು ಚೀನಾಡು ಪುರ ತಿನ್ಪೇರು. ನಮಕ್ ಬಚ್ಚಿ ನಿಶಾಂತ್ ಅವು ನರಕಪುರ ನರಕಪುರದ್ದು ತಿನ್ಪೇರು ಕೆಲ. ನಮ ಬರ್ಚಿ ನಮ್ಮ ಕೋರಿ ಮೀನು ಅವೇ ತಿನ್ಕ ನಮ. ಶಶಿಕಾಂತ್ ಅಂದ್ ಇಂಚಾಪುಣ ಎಂಕುಲ ಇಂಚಾಪುಣ ಅವು ತೂನಗ. ಶಶಿಕಾಂತ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು. ಓ ದೇವರ, ಲೈಕ್ ಕೊಡ್ಲಿಲ್ವಾ? ಸ್ಪೆಷಲ್ ದಾಲ ಇಜ್ಜಿ ಬಕ್ಕ ದಾದ ತಿನ್ಯಾರಿ ಶಶಿಕಾಂತ್ ಬ್ರೋ. ದಾದ ತಿನ್ಯಾರಿ ಏರ್ ಬತ್ತಿನ ಲೈಕೆ ಕೊಡ್ತೀನಿ ಇಜ್ಜಿ ಮಾರ್ರೆ. ಸೀದಾ ಪೋಪಿನ್ ಮಾರ್ರೆ. ಯಾರಲ್ಲಿ ಲೈಕ್ ಕೊಡಿ ಮಾರ್ರೆ. ಶಶಿಕಾಂತ್ ಅವ್ರ ಸಪೋರ್ಟಿಂಗ್ ಅಲ್ಲಿದೆ. ಥ್ಯಾಂಕ್ ಯು ಶಶಿಕಾಂತ್ ಬ್ರೋ, ಥ್ಯಾಂಕ್ ಯು. ಶಶಿಕಾಂತ್ ಅವರು ಸಪೋರ್ಟಿಂಗ್ ಅಲ್ಲಿದೆ. ಥ್ಯಾಂಕ್ ಯು. ಲೈವ್ಗೆ ಬಂದವರು ಲೈಕ್ ಕೊಡಿ ಆಯ್ತಾ. ಎನ್ನಿರುವೆ ಮನವ ಕಾಡುವ ರೂಪಸಿಯೇ, ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ನೀನು ಎಲ್ಲಿರುವೆ. ಯಾನ್ ಐಲ್ ಲೈಕ್ ಕೊಡ್ತೆ ಆ್ಯಡ್ ಆತು ಜಂದು ದಾನೆ ಆ್ಯಡ್ ಆತು ಜವು ಇರ ಕೊಡ್ತೀನಿ ಐಲ್ ಲೈಕ್ ಅವು ಬಕ್ಕ ಆ್ಯಡ್ ಆಪಣ ಅಂದು ಯಾನ್ ಇಲ್ಲಡೆ ಪೋಯಿ ಬಕ್ಕ ಆ್ಯಡ್ ಆವು ಎಂಡ್ ಮಲ್ತು ಇಲ್ಲಡೆ ಪೋಯಿ ಬಕ್ಕ ಆ್ಯಡ್ ಆವು. ಶಶಿಕಾಂತ್ ಅವ್ರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು. ಶಶಿಕಾಂತ್ ಇರ್ಲ ಆಟದನ ಒಂದು ಆಟದನ ಪಾರ್ದಿ ನೀರು ಡೀಪಿಡು ಯಕ್ಷಗಾನದನ ನಿಖಿಲ್ ಪೋಯಿರ ಅಂದಿ ಯಕ್ಷಗಾನದಾರ್ ಆರು ಯಕ್ಷಗಾನ ಅಡಿಗೆ ಕಟೀಲ್ದ ಮೇಲಾಡು ಮಾತ ಪೋಯಿರ 18 ಮಂದಾರು ಬರ್ತೀರಿ ಏರಂದು ಗೊತ್ತು ಜೊಂಜಿ ಲೈಕ್ ಆ್ಯಡ್ ಆಂಡು 18 ಪಾನಿಂದ ಜಾರಿ ಬಂದ ಆಟ ಮಸ್ತ್ ಇಷ್ಟ ಅಂದಂದು ಎಂಕಲ ಆಟ ಮಸ್ತ್ ಇಷ್ಟ ಎಂಕೆಯ ದೇವಿ ಮಹಾತ್ಮ್ಯ ವಾಡ ಇದು ಪುಲ್ಲೆ ಮುಟ್ಟ ಫುಲ್ ಉಜ್ಜಿಯನ ಆಟದವ್ರು ಜೋಕುಲು ಜೆಪ್ಪು ಇರ್ಬೇಕ ಅಂತ ಪೋದು ಬರ್ಪ ಎಂಕುಲು. ಹೇಮಂತ್ ಅವ್ರು ಬಂದರು. ಹಾಯ್ ಹೇಮಂತ್, ವೆಲ್ಕಮ್. ಹೇಮಂತ್ ಚಾಪರಿಯರ ದಾದ ತಿಂಡಿ ಹೇಮಂತ್ ಲೈಕ್ ಕೊರ್ಲಿ ಹೇಮಂತ್. ಚಾಪರ್ದಾಳ ಪಾರಿವಾಳ ನಿಮ್ಮ ಮನೆಯಲ್ಲಿ ಪಾರಿವಾಳ ಉಂಟಾ ಅಂತ ಕೇಳ್ತಾ ಇದ್ದಾರೆ. ಪಾರಿವಾಳ ನಿಮ್ಮ ಮನೆಯಲ್ಲಿ ಪಾರಿವಾಳ ಉಂಟಾ? ನಿಶಾಂತಿಗೆ 2 ಬೇಕಂತೆ. ಇದ್ರೆ ಕೊಟ್ಟು ಬಿಡಿ ಪಾಪ, ನಿಶಾಂತಿಗೆ 1-2 ಕೊಡಿ. ಪಾರಿವಾಳಲ್ಲೇ ಮುಲ್ಪೊಪ್ಪುಡು ಏಪ ಇಂಕಲ್ಲ ನೆಟ್ಟ ಆಮೆತ್ತ ಸೀಟ್ಲ ಮಿತ್ತು ಪಾರಿವಾಳ ಉಪ್ಪುಂಡು ಎಲ್ಲ ಉಂಡು. ಅಪೇ ರೀತಿಯಲ್ಲಿ ದಕ್ಕಲು ತಾಂಕುವೇರು ಪಾರಿವಾಳನ್, ಆ ಬಿಲ್ಡಿಂಗ್ ದಕ್ಕಲು ಪಾರಿವಾಳ ತಾಂಕುವೇರು. ಹಾಯ್ ಅಕ್ಕ, ಹಾಯ್ ಹೇಮಂತ್. ಬೇಲೆಡ್ ಬರ್ತೀನಿ ಇತ್ತೆ ಹೇಮಂತ್. ಕಾಫಿ ಆಂಡ್ ಹೇಮಂತ್. ಪಾರಿವಾಳದ
నిశాంత్ కజిప్పుడే ఎప్పుడు మారే వా కజిప్పు వా కజిప్పు ಕೆಲವು ಕಜಿಬು ಕಪ್ಪ ಕುಳ್ಳೀರು ಉಳ್ಳೀರು ಕಪ್ಪ ಕುಳ್ಳೀರು ಕುಲ್ಲೆ ಮುಟ್ಟ ಇಜ್ಜ ಆಟ ಇತ್ತೆ ಕಾಲ ಮಿತಿ ಅಂದಂದು ಇತ್ತೆ 12 ಗಂಟೆ 1 ಗಂಟೆ ಬಿಟ್ಟು ಆತೈತೆ ಆಟ ಅವು ಇಡೈತೆ ಎಂಗಲ 10 ಗಂಟೆ ಶಾಲೆ ಪುರಪ್ಪುಳತೆ ನಡು ಪುರ ಬರು ಶನಿವಾರ ಆಯ್ತಾರ ಒಂಚೂರು ಪೂತೂದ್ ಬರ್ಪ ನನ್ನ ಆಟ ಪುರ ಸ್ಟಾರ್ಟ್ ಆಗ್ಬಿಡತ್ತೆ ನನ್ನ ಆಟ ಪುರ ಸ್ಟಾರ್ಟ್ ಆಗ್ಬಿಡ ಶಶಿಕಾಂತ್ ಅವ್ರ ಸ್ವಲ್ಪ ಚಾಂಡ ಕಾಂಡಿ ಏಮಂತ ಇರ್ನಾಂಡೆ ಏಮಂತ ಚಾಂಡೆ ಇರ್ನ ನಾನು ಅವೇಕೇನು ಬೇಲೆದು ಬತ್ತಿನ ಇತ್ತೆ ಶಶಿಕಾಂತ್ ಅವ್ರು ಸಪೋರ್ಟಿಂಗ್ ಅಲ್ಲಿದ್ದಾರೆ ಶಶಿಕಾಂತ್ ಥ್ಯಾಂಕ್ ಯು ಶಶಿಕಾಂತ್ ಬ್ರೋ ಥ್ಯಾಂಕ್ ಯು ಇತ್ತೆ ಬತ್ತಿನ ಓಕೆ చెప్పులే నిద్ర బరోంది ఆ నిద్ర మంత బతిని ఎవడే చెప్పు సరేబేనే నిద్ర బయచి ఇంకు జత్తెర పోయే నిద్ర బతి अच्छा ಕೊಟ್ಟಾಯ್ಜಾ ಟ್ಯೂಷನ್ ಆಚೆ ಎಕ್ ಬಂತೇಳೆ ಮಲ್ಲ ಇಜ್ಜಿ ಹಾ ಈ ಒಂಜಿ ಕೆಲಸ ಅಲ್ಪ ಈ ಒಂದು ಮೀ ಕಪ್ಪೆರಾಯ ಅವರು ಬಂದ್ರು ಹಾಯ್ ಕಪ್ಪೆರಾಯ ವೆಲ್ಕಮ್ ಇತ್ತೆ ಮಂದಾರ್ತಿ ಮೇಳದ ಮಳೆಗಾಲದ ಆಟ ಉಂಡು ಇತ್ತೆ ಇಲ್ಲಿಲ್ಲಡೆ ಆಟ ಬರ್ಪೇರತ್ತೆ ಚಿಕ್ಕ ಮೇಳದ ಕುಳು ಎಲ್ಲಿಲ್ಲ ಮೇಳದ ಕುಳು ಆಟ ಬರ್ಪೇರು ಅಂದೆ ಮಂದಾರ್ತಿದ ಕಲ್ಲನ ವರ್ಷಗಿಂಚಿ ಆಟ ಮಲಯಾಳಿ ಲೈವ್ ಚಾನಲ್ ಲೈವ್ ಉಂಡು ಅಂದೆ ಆಯ್ತಾ ಹೇಗಿದ್ರೆ ಸಂಗೀತ ಲಾರಿ ಅವರು ನಾನು ಸೂಪರ ಕಪ್ಪೆರಾಯ ನೀವು ಹೇಗಿದ್ದೀರಾ ಶಶಿಕಾಂತ್ ಅವ್ರು ಸಪೋರ್ಟಿಂಗ್ ಅಲ್ಲಿದ್ದಾರೆ ಥ್ಯಾಂಕ್ ಯು ಶಶಿಕಾಂತ್ ಅವರೇ ಥ್ಯಾಂಕ್ ಯು ಕಪ್ಪೆರಾಯ ಅವರೇ ಲೈಕ್ ಕೊಟ್ರಾ ಹೇಮಂತ್ ಪೋಯರಿ ಹೇಮಂತ್ ಪಾತಿರು ಜರಿಚ್ಚ ದಾನಿ ಹೇಮಂತ್ ಕಪ್ಪೆರಾಯ ಇದ್ರಾ ಕಪ್ಪೆರಾಯ ಇದ್ದೀರಾ ಕಪ್ಪೆ ಅವರೇ ಎಲ್ಲಿದ್ದೀರಾ ಚಾರಿ ಬಂದ ಶಶಿಕಾಂತ್ ಅವ್ರು ಸಪೋರ್ಟಿಂಗ್ ಆಗಿದ್ದಾರೆ ಶಶಿಕಾಂತ್ ಅವ್ರು ಸಪೋರ್ಟಿಂಗ್ ಅಲ್ಲಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಶಶಿಕಾಂತ್ ಥ್ಯಾಂಕ್ ಯು ಶಶಿಕಾಂತ್ ಅವ್ರು ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಏರ್ಲಿದ್ದೀರಿ ಶಶಿಕಾಂತ್ ಪೂರ ಪೋಯೇರ್ Thank you Shashikant bro, thank you so much, thank you.
4 ಮಂದಿ ಇದ್ದಾರೆ, ಒಬ್ಬರು ಕೂಡ ಕಮೆಂಟ್ ಆಗುದಿಲ್ಲ ಮಾರ್ರೆ. ಯಾರದು 4 ಮಂದಿ? ಕಮೆಂಟ್ ಹಾಕಿರಾ? 4 ಜನ ಉಳ್ಳೇರು, 3 ಜನ ಉಳ್ಳೇರು, ಪಂಡ ಜನ ಕೂತರು. ಒಂಜಿ ಅರ್ಧ ಗಂಟೆ ಆಡಲಿ ಇಪ್ಪೊಡು ಜಂಜಿ ಲೈವ್ಡು ಒಂಜಿ ಲೈವ್ಡು ಅಂದಿಯೇ ಅಪ್ಪ ಬಂತೆ ನಮ್ಮ ಎಂಗ್ಲಿ ಬಂತೆ ಆ್ಯಡ್ ಆಪುಂಡು ಏರ್ಲ ಇಜ್ಜೇರು ಪೋಯೇರು ಪೂರ ನಪ್ಲಿ ಹಚ್ಚಿದ ಆ್ಯಡ್ ಆಪುಂಡು ಇಜ್ಜಿನ ಬಾರಿ ಕಮ್ಮಿ ಆ್ಯಡ್ ಆಪುಜಿ ಅಂತ ಕೊಟ್ಟು ಉಳ್ಳೆ 6:30 ಉಳ್ಳೆ ಅರ್ಧ ಗಂಟೆ ಉಳ್ಳೆ ನಾನು ಪೇಜ್ ಜನ ಬರ್ಕೇಳ್ತೀನಿ. ಥ್ಯಾಂಕ್ ಯು ಶಶಿಕಾಂತ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ఏమంత బతిపోయారు చూరే పద్ధతి పోయారు. థ్యాంక్ యూ శశికాంత్ బ్రో, థ్యాంక్ యూ. Thank you Shashikant bro, thank you so much. సుమక్కన లైవ్ పోయారండి. సుమ సిస్టర్ లైవ్ స్టార్ట్ అండి. మళ్ళీ పోడు పాప అట్లా మస్తు పాప 6 వంచేసాల లైవ్ మలుపుని సుమ సిస్టర్ పోడు ఇలా పోదు పోద్దని అవే ಶಶಿಕಾಂತ್ ಪಾಪ ಸುಮ ಸಿಸ್ಟರ್ ಹಿಂಗೆ ಪೋರ ನ್ಯಾಪಿನೇ ಇಜ್ಜಿಲ್ಲ ಇವಾಗಿತ್ತೆ ಎನ್ನ ಈ ಟೈಮ್ಡೆ ಉಪ್ಪುಣತೆ ಏನು ಮಕ್ಕ ಫೋನಾಗ ಎಂಡ ಅದು ಉಪ್ಪುಣ ಹಂಚಾಪುಣು ಇಂಕಲ ನನ್ನ ಬೈತೆ ನಮ್ಮ ಸಿಸ್ಸಿಗೆ ಸಪೋರ್ಟ್ ಮಲ್ಪರೆ ಪೋಯರಂಡು ಬಕ್ಕ JNS ಸಪೋರ್ಟ್ ಮಲ್ಪರೆ ಪೋಯರಂಡು 2 ಜನಕ್ಕೆ ಸಪೋರ್ಟ್ ಪೋಯರಂಡು ಬಕ್ಕ ಪ್ರೀತಿ ಸಿಸ್ನ ಲೈವ್ ಪೋಯರಂಡು ಬಕ್ಕ ಮಂದಾರ ಸಿಸ್ನ ಲೈವ್ ಪೋಯರಂಡು ಇಜ್ಜಿ ಜಾರ 6 ಗಂಟೆ ಸ್ಟಾರ್ಟ್ ಮಲ್ಪೋಯಿರಾರು 6 ಗಂಟೆ ಸ್ಟಾರ್ಟ್ ಮಲ್ಪೋಯಿರು ಆನ ಸೇಮ್ ಟೈಮ್ ಏಪಲ 6 ಗಂಟೆ ಎನ್ನನೆ ಟೈಮ್ ಇಜ್ಜಿ ಒಟ್ಟ ಸ್ಟಾರ್ಟ್ ಮಾಡ್ಬೋಣ ಅಂತ ಟೈಮ್ ನನ್ನ ಬಕ್ಕ ಕ್ಯಾಟಿಂಗ್ ಸೀಸನ್ ಸ್ಟಾರ್ಟ್ ಆನ ಬಕ್ಕಲ ಬಕ್ಕ ಏಪೇಪ ಎನ್ನ ಲೈವ್ ಇನಿ ಒಂದುಂಡು ತಾಳಮದ್ದಳೆ ಉಂಡು ಸಂಕಷ್ಟಾರ ಚತುರ್ಥಿ ಐತೆ ಅಂಚ ದೇವಸ್ಥಾನ ತಾಳಮದ್ದಳೆ ಸ್ಟಾರ್ಟ್ ಆಂಡ್ ಕಾಣೆ ಪೂರ ಭಜನೆ ಇತ್ತಂಡು ಬೇತೆ ಸಂಘ ಸಂಸ್ಥೆದ ಕೊಡು ಬೇತೆ ಭಜನೆ ಮಂದಿರದ ಕೊಡು ಮತ್ತು ಭಜನೆ ಇನಿ ಪವಿಪಲ್ಲ ಅಡಿ ಬರ್ಪೇರಾ ಅವೇ ಟೈಮ್ ಅಂದತೆ ಬೇಗ ಬರ್ಪೇರದ ಅನ್ನ ಮಾತ್ರೆ ಜಾರಿ ಬೇಲೆದಂತ ಬರೋಡತ್ತೆ ಅಂದಂದು ಇತ್ತೆ ಯಕ್ಷಗಾನ ತಾಳಮದ್ದಳೆ ಸ್ಟಾರ್ಟ್ ಆಂಡ್ ನಾನು ಪೂಜೆ ಐನೆ ಮುಟ್ಟೋಗ್ಬಿಡೋ ಇನ್ನು ಪವಿ ಪಲ್ಲವಿಡು ಜನ ಕಮ್ಮಿ ಒಂದಿಟ್ಟು ಜನ ಒಳ್ಳೆ ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ ಶಶಿಕಾಂತ್ ಅವರು. ಥ್ಯಾಂಕ್ ಯು ಶಶಿಕಾಂತ್ ಅವರು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಉಳ್ಳೆ ಫೋನಾಗ ಪಲ್ಲೆ ಉಳ್ಳೆ
ಒರಿನ ಇಜ್ಜಿ ರಂಗಿ ಅವು ಬನ್ನ ಬತ್ತು ಪೋಯಿರತ್ತಿತ್ತೆ 21 ಜನ ಬತ್ತು ಪೋಯಿರ ನಾನೈತೆ ಬತ್ತೆರಡಾಂಡು ಈಚಿಂಡ ಇಜ್ಜಿ ಅವೇ ತೂಕ ಅಂತ ಕೊಡ್ತುಲ್ಲೆ ಬತ್ತೆರಡ ಪಾತೆರು ಈಚಿಂಡ ಬೊಕ್ಕ ಅರ್ಧ ಗಂಟೆ ಉಳ್ಳೆ ನಾನು ಸೂಪರ್ ಸಪೋರ್ಟಲ್ಲಿದ್ದಾರೆ ಶಶಿಕಲಾ ಇರಗಿತ್ತು ಕಿರೀಟ ತಿಕ್ಕಳಿ ಹಾಂ ಬನ್ನೋದಿಲ್ಲ ಇದು ಬೇರೆದಂತ ಬತ್ತೀನಿ ಇತ್ತೆ ಶಶಿಕಾಂತ್ ಮಾನಿಂದ ಜಾರಿ ಬಂದ ಅಂದಿಯೇ ಪನಗುಲ್ಲೇರು ಇತ್ತೆಲೆ 0 ದೋಚ್ಪೋಣ ಇತ್ತೆ ಎನ್ನೆ ಟೆನ್ಷನ್ ಹ್ಯಾಪಿ ಸಡನ್ 0 ದೋಚ್ಪೋಣ ಥ್ಯಾಂಕ್ ಯು ಶಶಿಕಾಂತ್ ಥ್ಯಾಂಕ್ ಯು ಈರೆಲ್ಲ ಡೇರುಲ್ಲೇರಿ ಶಶಿಕಾಂತ್ ಬ್ರೋ ಏರ್ ಮಾತೊಲ್ಲಾರ ನಿಕುಲು ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ ಶಶಿಕಾಂತ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ ಥ್ಯಾಂಕ್ ಯು ಶಶಿಕಾಂತ್ ಅವರು ಥ್ಯಾಂಕ್ ಯು ಸೋ ಮಚ್ ದುಬೈ ನವೀನ್ ಬ್ರೋ ಬರ್ತೀರಾ ಹಾಯ್ ನವೀನ್ ಬ್ರೋ ವೆಲ್ಕಮ್ ನವೀನ್ ಬ್ರೋ ಕಾಫಿ ಪರಿಯಾರೆ ಶೀತ ಕಮ್ಮಿ ಅಂಡೆ ಶೀತ ಕಮ್ಮಿ ಉಂಡ ಸಪೋರ್ಟಲ್ಲಿ ಇದ್ದಾರೆ ಥ್ಯಾಂಕ್ ಯು ಲೈಕ್ ನನ್ನ ಅಂತ ಹೇಳ್ತಾ ಇದ್ದೀರಿ ಥ್ಯಾಂಕ್ ಯು ಸೋ ಮಚ್ ನವೀನ್ ಬ್ರೋ ಥ್ಯಾಂಕ್ ಯು ಪರೊಂದುಲ್ಲೆ ಶೀತ ಕಮ್ಮಿ ಅಲ್ಲ ಮದ್ದಕ್ಕಂತಾರ ಹಾಂ ಕಮ್ಮಿ ಉಂಟು ಪರೊಂದುಲ್ಲೆ ಶಶಿಕಾಂತ್ ಅವರೇ ಥ್ಯಾಂಕ್ ಯು ಇದ್ದೀರಾ ಶಶಿಕಾಂತ್ ಅವರೇ ಬಕದಾದಿ ಖಾಲಿ ಚಾನೆ ಟ್ಯಾಬ್ಲೆಟ್ ಉಂಡು ಅಂದಂದು ಟ್ಯಾಬ್ಲೆಟ್ ತುಂಜಿರ ಓಲ್ ಕಮ್ಮಿ ಆಪುಂಡಿ ವಾಕಸೆಗಿ ಸೇಮಲ್ತು ಕೊಂಡಲ್ಲಿ ಕಮ್ಮಿ ಆಪುಜಿ ಟ್ಯಾಬ್ಲೆಟ್ ಪೋದು ಡಾಕ್ಟರ್ನ ತುಯ್ಬಕ್ಕನೆ ಕಮ್ಮಿ ಆಪು ಓಕೆ ಆನ್ ಬರ್ಪೆ ಪರಂದ್ರೆ ಓಕೆ ಥ್ಯಾಂಕ್ ಯು ಶಶಿಕಾಂತ್ ಇದು ಕೊಡ್ತು ಸಪೋರ್ಟ್ ಮಾಡ್ತಾರೆ ಏರ್ಲ ಹೆಚ್ಚಿಡಲ್ಲ ಹಿಂಗೆ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ಸೋ ಮಚ್ ಅವೇ ಥ್ಯಾಂಕ್ ಯು ಸ್ಪ್ರಿಂಗ್ ರೋಲ್ ಅಂತ ಹೇಳ್ತಾ ಇದ್ದಾರೆ ಸ್ಪ್ರಿಂಗ್ ರೋಲ್ ಬಾಯ್ ಶಶಿಕಾಂತ್ ಅವರೇ ಬಾಯ್ ಥ್ಯಾಂಕ್ ಯು ಜನ್ಮೋಗೆ ಬತ್ತಿ ಬೊಕ್ಕ ಉನ್ನಾನ ಮಾನಾಲ ದಿನ ಆತ ದಿನ ನೆನೆಯೋಳಮ್ಮ ಭ್ರಮರಾಂಬೆನೆ ಶಾಂತ ಸಿಸ್ ಸುಮಾ ಸಿಸ್ನ ಲೈವ್ ಸ್ಟಾರ್ಟ್ ಆತಂಡೆ ಹಾಯ್ ನವೀನ್ ಬ್ರೋ ಪನೊಂದುಲ್ಲೇರು ಶಾಂತ ಸಿಸ್ ಈ ಕಪ್ಪದ ಪ್ರಾಬ್ಲಮ್ ಸ್ಟಾರ್ಟ್ ಆಗ ಹೆಚ್ಚಿ ಹೆಂಗೆ ಬೈಚಿ ನೋಟಿಫಿಕೇಶನ್ ಅತ್ತ 6 ಗಂಟೆ ಸ್ಟಾರ್ಟ್ ಮಾಡ್ಬೋರತ್ತೆ ಆಯ್ ಶಾಂತಕ್ಕ ಪನೊಂದುಲ್ಲೇರು
ತೋಜಿಜೆ ಓಲ್ಲ ಅಂದಿತ್ತೆ ದಾಂಗಪರ ನೋಟಿಫಿಕೇಶನ್ ಬರ್ಪುಜಿ ಮಾರ್ರೆ ಇರಿಗೆ ಎನ್ನ ನೋಟಿಫಿಕೇಶನ್ ಬರ್ತಿತ್ತಲೆ ಶಾಂತ ಸಿಸ್ಸೆ ಕಡೆ ಇನ್ನಲ್ಲ ಬೈಜಿ ನೋಟಿಫಿಕೇಶನ್ ಅಂದಿ ಅವು ದಾನೆ ಅಂಚ ಆಡ ಮೇರುಳ್ಳದೆ ನವೀನ್ ಬ್ರೋಡ ಲೈವ್ ಉಳ್ಳದೆ ನಮ್ಮ ಆರ್ನಲ್ಲ ಕೊಡೆ ನೋಟಿಫಿಕೇಶನ್ ಬೈಜಿ ಯೂಟ್ಯೂಬ್ ಓಪನ್ ಮಾಡ್ಬಿಡ ನವೀನ್ ಬ್ರೋ ಕುಲೋದು ಪೇರು ಲೈವ್ ಉಡು ಆರ್ನಲ್ಲ ಲೈವ್ ಅಪ್ಪ ತೋಜಿ ಯೂಟ್ಯೂಬ್ ಓಪನ್ ಮಾಡ್ಬಿಡ ಎಣ್ಣೆ ಏರಿಗಳ ಬರ್ಪಿನೇ ಹೆಂಚಿ ನೋಟಿಫಿಕೇಶನ್ ಯಾವ ಹೆಂಚಿನಂದೇ ಗೊತ್ತು ಕೋಡೆ ದಾನೆ ಇಚ್ಚಾಂಡ್ ನವೀನ್ ಬ್ರೋ ಇರ್ನ ಲೈವ್ ಇತ್ತಳು ಕೋಡೆ ಶಾಂತಿ ಸಿಸ್ ಕೋಡೆ ಲೈವ್ ಇತ್ತಲಾರ್ನ ಯಾನ್ ಪೋದು ಬೈದೆ ಅತಿ ನವೀನ್ ಬ್ರೋ ಕೋಡೆ ಲೈವ್ ಇತ್ತನತಿ ಯಾನ್ ಪೋದು ಬೈದಾರ್ನ ಲೈವ್ಗು ಇತ್ತುಂಡು 40 ನಿಮಿಷ ಅರೆಗ್ ಬೊಕ ಶೀತ ಅದು ಮಸ್ತ್ ಪ್ರಾಬ್ಲಮ್ ಆವೊಂದಿತ್ತು ನತಿ ಐಕಾರ್ ಬೊಕ ಎಂಡ್ ಮಲ್ತಿರ್ತೋಜುರಿ ಯಾನ್ ಪೋದು ಬೈತೆ ಬಕ್ಕ ಇನ್ನಕ್ಕೆ ನಮಗೆ ಮೊಬೈಲ್ ಕೇಂಡೆ ಆಗ ಇಂಜಿನ ಹೋಮ್ ವರ್ಕ್ ಇಂಜಿನ ಬೈದನ್ ಗೇಟ್ ಅವೇನು ಐಕೆ ಕೇಂಡೆ ಮೆಸೇಜ್ ಇಂಜಿನ ತೂಯರ ಶಾಲೆದ ಅಂಚ ಬಕ್ಕ ಆಯ ಕೊಡ್ದು ಬಿಡಿಯ ಆಗ ನವೀನ್ ಬ್ರೋ ಇತ್ತು ಲೈವ್ಡು ಬಕ್ಕ ನಾನು ಪ್ರೀತಿಸಿಸ್ನೇಕ್ ಪೋಯಿನಿ ಎಂಕ್ ತೋಜಿ ಬೊಕ್ಕ ಕರ್ಮ ಬಂದಿಲ್ಲ ಅವು ಬೇಗ ಇತ್ತು ಎಣ್ಮರೆಗೆ ಬತ್ತು ಹೊರ್ಮರೆತ್ತಲ ಇಲ್ಲ ಎಂಡು ಮಲ್ದಿರ ಅಂದತಿ ನವೀನ್ ಬ್ರೋ ಹೊರ್ಮರಕ್ಕೆ ಎಂಡು ಮಲ್ದಿರ ತೋಜುಳಾರು ಹೆಚ್ಚ ಕೊಡ್ತಿತ್ತಿರಾರು ಯಾನ್ ಫಸ್ಟ್ಗೆ ಬಪ್ಪೋದಿತ್ತೆ ಇತ್ತೆ ಅಂಚಿನಿ ಶಾಂತ ಸಿಸ್ ಏನಲ್ಲ ಪಕ್ಕನ ಹೊರ ನಮ್ಮ ನಾಳೊಂದೇ ಪೋಡು ನವೀನ್ ಬ್ರೋ ಪನ್ನೋದುಲ್ಲೇರು ಇನಿ ಬಲೆ ಶಾಂತಕ್ಕ ಎನ್ಮ ಮುಪ್ಪಗ ಬನದುಲ್ಲೇರು ಆವು ನವೀನ್ ಬ್ರೋ ಪನದುಲ್ಲೇರು ತರಕಾರಿ ಪೋದು ಕಂತಾರೆ ಶಾಂತ ಸಿಸ್ ತರಕಾರಿ ಕಂತಾರ ಪೋದು ಕೊನತೆ ಸಿಸ್ ದಾದ ಕಲ್ತಾರ ಏನೇ ತರಕಾರಿ ಕಂತಾರ ನಾನು ಉಮಿಲ್ದ ಕಟ್ಟ ಸ್ಟಾರ್ಟ್ ಅನ್ನೆಂಡೆ ಮನಲಿ ಕೊನತೆ ಟೊಮೆಟೊ ನೀರುಳ್ಳಿ ಶಾಂತ ಸಿಸ್ ನೀರುಳ್ಳಿ ಪಾಡೊಚ್ಚವೆ ಶಾಂತ ಸಿಸ್ ಸಂಕಷ್ಟದಾನಿ ಕಜಿಪ್ ಮಲ್ಪನ ನೀರುಳ್ಳಿ ಪಾಡೊಚ್ಚಿ ಟೊಮೆಟೊ ಪಾಡೋಲಿ ನೀರುಳ್ಳಿ ಪಾಡೊಚ್ಚವೆ ನೀರುಳ್ಳಿ ಶುಂಠಿ ಪುರ ಪಾಡೊಚ್ಚಿ ಸಂಕಷ್ಟದಾನಿ ಎಂಕುಲು ಪಾಡುಜ ಐಕ್ ಪನ್ನಿ ಎಂಕುಲು ಮುಲ್ಪೆ ಎಲ್ಲ ಪಾಡುಜೇರು ನೀರುಳ್ಳಿಲ ಟೊಮೆಟೊ ಪಾಡೋಲಿ ನೀರುಳ್ಳಿ ಶುಂಠಿ ಪುರ ಪಾಡ್ರೆ ಇಚ್ಚಿ ಇತ್ತೆ ಮಲ್ಪೊಡು ಮನುಳಿ ಸುಕ್ಕ ಮಲ್ಪಲೆ ನೀರುಳ್ಳಿ ಪಾಡೊಚ್ಚಿ ಸಂಕಷ್ಟದಾನಿ ನೀರುಳ್ಳಿ ಪಾಡುಜೇರು ಅಂದು ಸಿಸ್ಸು ಗೊತ್ತಾಂಡೆ ಇಂಕ್ ಅಂದಂದು ನೀರುಳ್ಳಿ ಪಾಡುಜೇರು ಪಕ್ಕ ಶುಂಠಿ ಪಾಡುಜೇರು ಬಕ್ಕ ಮಲ್ಪುಲೇರು ಟೊಮೆಟೊ ಪುರ ಪಾಡೋಲಿ ಮಣ್ಣದ ಉಲೈದ ದಾಲ ಪಾಡ್ರೆ ಇಜ್ಜಿ ಅಂದಂದ್ ಈರು ಪತ್ತು ಬರೋದು ನವೀನ್ ಬ್ರೋ ಟೊಮೆಟೊ ಸಾರು ಟೊಮೆಟೊ ಸಾರು ಮಲ್ಪೊಲಿ ಅಂದಣ್ಣ ಪನ್ನೊಂದುಲ್ಲೇರು ಅಂದಂದು ದುಂಬು ಪೂರ ಉಪ್ಪುಲ ಪಾಡೊಂದಿತ್ತು ಚೇರು ಪನ್ಪೇರು ಅಡೆ ಎಂಕುಲು ಪಾಡೊಂದಿತ್ತ ದುಂಬು ಇತ್ತೆ ದೇವಸ್ಥಾನ ಪೂರ ಒನಸಿಗೆ ಉಪ್ಪು ಅವು ಪೂರ ಪಾಡುವೆರತೆ ಅದೇ ಬಕ್ಕ ಬಟ್ಟನಾಕುಲು ನೀರುಳ್ಳಿ ಪಾಡುನೆ ಇಜ್ಜಿ ಬಟ್ಟನಾಕುಲು ನೀರುಳ್ಳಿ ಬೆಳ್ಳುಳ್ಳಿಲ ಪಾಡ್ರೆ ಇಜ್ಜಪ್ಪ ಲೈಫ್ ದ ಪತ್ತಿಜ್ಜಿ ಇಜ್ಜಿ ಪತ್ತು ಜರತೆ ಲೈಫ್ಡು ಪತ್ತು ತಿಜ್ಜಿ ಪನ್ನೊಂದುಲ್ಲೇರು ಅವೇ ಚಪ್ಪೆ ಮಲ್ಪುಡು ಸಿಸ್ಟಮ್ ಬಂದ ದುಂಬು ಚಪ್ಪೆ ಮಲ್ದೊಂದಿತ್ತೀನಿ ಎಂಕುಲು ಇಚ್ಚಿ ಎಂಕುಲು ಉಪ್ಪು ಪಾಡೊಂದಿತ್ತ ಐತು ದೇವಸ್ಥಾನ ಪೂರ ದೇವಸ್ಥಾನ ಪೋಪಿರತ್ತೆ ಅವಳು ಇನ್ನ ಕೊದ್ದೆಲು ಸಾರು ಪೂರ ಉಂಡಿ ಉಪ್ಪುಕರಿ ಬೊಕ್ಕ ಗಸಿ ಚಟ್ನಿ ಅವು ಪೂರ ಉಂಡು ಅಡ ನೀರುಳ್ಳಿ ಪಾಡುಜಿರ ಅಪ್ಪು ಬಟ್ಟನಾಕುಲು ನೀರುಳ್ಳಿ ಬೆಳ್ಳುಳ್ಳಿ ಎಂಕ ಮೂಜಿ ಪೊರ್ತು ತಿಂಜಿಂಡ ಆಪೊಜ್ಜಿ ಪನ್ನೊಂದುಲ್ಲೇರು ಅವಂದು ಕೆಲವೆರಿಗೆ ಆಪೊಜ್ಜಿ ಎಂಕುಲ ಆಪೊಜ್ಜಿ ಆಡ ಈ ಉಂದುಂಡದಿತ್ತೆ ಒಂದು ಬಾರಿ ಒಂದಿಟ್ಟು
ಒಂಚೂರು ಬಕ ಒಂದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಸ್ಟಾರ್ಟ್ ಆಪು ತಿಂಜಿಡ ಅಂದಿಯೇ ಚಾನ್ಸಸ್ ಅಂದು ಎಂಕಲ ಚಾ ತಿಂದರೆ ಒಂದು ಪೂರ ಆವೊಡೆ ಒಂದೇಕ ಮಾತ್ರ ಒಂಜಿ ಉಪವಾಸ ಡ್ಯಾನ್ ಪತ್ತುಂಡು ಬೊಕ ಅವರ ಮನದಾನಿ ಒಂತೆರ ಒಂದು ಆಪುಡು ಒಂಚೂರು ಅಣ್ಣ ದುಂಬುಡಿಂಚ ಪತ್ತೊಂದು ಬರೋದಿಲ್ಲ ತೇನು ಅವು ಇತ್ತಿತ್ತೆ ದುಂಬು ಬರೋ ಗೊತ್ತಾವದಿತ್ತಿಜಿ ದಾಲ ಇತ್ತಿತ್ತೆ ಚೂರು ಜಾಸ್ತಿ ಪ್ರಾಬ್ಲಮ್ ಅವು ಅಂಚ ಅಣ್ಣ ಒನಸು ಬುಡ್ನ ಇನ್ನ ಬೊಕ ಇಂಕ್ ವೆಜ್ ಜಾಸ್ತಿ ತಿಂಡ ಆಪುಜಿ ವೆಜ್ ಆಪುಜಿ ಇಂಕ್ ಮೀನು ಪೂರ ತಿಂಡ ದಾಲ ತೊಂದರೆ ವೆಜ್ ಆಪುಜಿ ವೆಜ್ ಹೆಂಗೆ ವೆಜ್ ತಿನ್ಪಿನೇ ಕಮ್ಮಿ ನವೀನ್ ರೋಪ್ ಅಂತ ಹೇಳ್ತೊಂದು ತುಳು ಎನ್ನೆರಡು ಜನನೇ ಇದ್ದೀರ ಒಂದಿಗೆ ಒಡೆ ಪೋಪೇರ ಜನ ಹೆಂಗೆ ಗೊತ್ತಿತ್ತು ಪೂರ ಪೋಯೇರು ಅಂದಿಯೇ ಸಿಸ್ ಪೂರ ಪೋಯೇರು ಕೋಡಲ್ಲಿ ಒಂಜಿ ಒಂತೆ ಜನ ಇತ್ತೀರಿ ಒಂಜಿ ಮುಪ್ಪತ್ತೈದು ಮುಟ್ಟ ಲೈಕ್ಲ ಆದಿತ್ತನು ಕೋಡೆ ಬೊಕ ಕೋಡೆ ಹೊಸ ಹೊಸ ಮಕ್ಕಳು ಬರೋದಿತ್ತೇರು ಹೊಸ ಏಸ ಬರೋದಿತ್ತನು ಕೋಡೆ ಒಂಜಿ ಒಂಜೊಂದು ಏಸ ಬರೋದಿತ್ತನು ಕೋಡೆ ಬೇತೆ ಬೇತೆ ಐಡಿದ ಇತ್ತೆ ಚಾನ್ಸಸ್ ಇತ್ತೆ ಉಂಡತೆ ಹೇಮಂತ್ ಮತ್ತೆ ಪೋಯೇರು ನಮ್ಮ ಹೇಮಂತ್ ಅತ್ತವು ಅವು ಬ್ಲೂ ಇದ್ದು ನಮಕ್ ಒಂದಿಜ್ಜಿ ನಮ್ಮ ಕೊಡ್ತು ಜತೆ ನೀನಿ ಕೊಡ್ತು ಜತೆ ಅವು ಹೇಮಂತ್ ಬತ್ತು ಪೋಯೇರಿ ರಡ್ಡಿ ಜನ ಬೋಡ ಇತ್ತದಲ್ಲ ಕವಲೆ ಸುಮಾರು ಸಿಸ್ಟರ್ ಲೈವ್ ಸ್ಟಾರ್ಟ್ ಆತಲ್ಲ ತೋಜೋಳು ಅಪ್ಪಗ ಹೆಂಗೆ ಗೊತ್ತಾಪೋಚಿ ಇತ್ತೆ ಸ್ಟಾರ್ಟ್ ಆನ್ ತೋಜೋಳಲ್ಲ ಇತ್ತೆ ಮಲ್ತಿನ ಅಂದು ಫೇಕ್ ಅಂದಂದು ಫೇಕ್ ಐಡಿ ದಾಲಿಜ್ಜಿ ಚಾ ಪರಿಹಾರ ಎನ್ಕಂಡೆ ಯಾನ ಗೊತ್ತು ಚಂದಿನ ಕನೆ ಮಲ್ತೆ ಬೇಲೆ ಆಂಡ ಕೇಂಡು ಬೇಲೆ ಹಿಡ್ದು ಬತ್ತಿನ ಕೇಂಡೆ ಅಂದು ಪಂಡೇರು ಚಾ ಆಂಡ ಪುರ ಕೇಂದು ಪೋಯಿ ರಾತ್ರಿ ಯಾನ ಪಂಚಿ ಫೇಕ್ ಗೀಕ್ ದಾಲ ಪಂಜಿ ಅನ್ ದಕ್ಕ ಕಪ್ಪು ಸಿಸನ್ ಕೇಂಡೇರು ಕಪ್ಪು ಸಿಸ್ ಉಳ್ಳೇರ ಅನ್ ಕಪ್ಪು ಸಿಸಪ್ಪಗ ಇತ್ತೇರ ಅಂದಪ್ಪಗ ಅಣ್ಣ ಅವ್ರು ಅಡ್ಡು ಒಂದು ಬೊಕ್ಕ ಕಪ್ಪೆರಾಯ ಬರ್ತಿತ್ತಂಡು ಕಪ್ಪೆರಾಯಿಗೆ ಆಲ್ರೆಡಿ ಒಂದುಂಡಿ ಕಪ್ಪೆರಾಯಿಗೆ ಅವು ಏರ ಗೊತ್ತಿತ್ತಿನ ಕುಲ ಅದು ಕೊಡು ಕಪ್ಪೆರಾಯ ಆಲ್ರೆಡಿ ನೀಲಿ ಉಂಡು ಅನ್ನೊಂದು ಫೇಕ್ ಐಡಿಯಾ ಅವಳು ಬೇತೆ ಪುದ ತೀರ್ತೀನಿ ತೋಜೋಡು ಅವಳ ಬೇತೆ ಪುದರ ಅಂದಂದು ಅವಳ ಆಯ್ತಾ ಮೇಯ್ನ್ ಅಡಿ ಬೇತೆ ಒಪ್ಪೋಡು ಕಪ್ಪೆರಾಯನ ನಾನು ಮೂರು ಬ್ಲೂ ಕೊಡ್ತೆ ಪನ್ನೆಲ್ಲ ಎಕ್ಕೊಡಿ ಅನ್ನೋ ಪ್ರಕಾರ ಕಪ್ಪೆರಾಯನ ಐಡಿ ಬೇತೆ ಒಪ್ಪೋಡು ಲೈಕ್ ಡನ್ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಅಂಚ ನಾವು ನಿಜ ಕಪ್ಪೆರ ಏರದು ಕುಮಾರ್ರೆ ಸಂಪತ್ಲ ಬೈಚಿರತೀನಿ ಸಂಪತ್ನ ಇಜ್ಜಿರಿ ಸಂಪತ್ ಬಿಸಿ ಅಂದ್ ಬೇಲಿಡು ಲೈಕ್ ಡನ್ ಬಂದ್ರೆ ಥ್ಯಾಂಕ್ ಯು ನವೀನ್ ಬ್ರೋ ಥ್ಯಾಂಕ್ ಯು ಸೋ ಮಚ್ ಸುದ್ದಿಜ್ಜಾರ್ನ ಅಂದಿ ನಾನು ಸುದ್ದಿಜ್ಜಿ ಸಂಪತ್ ಬ್ರೋ ನಾನೈತೆ ಅಷ್ಟೇ మీద ಮೊಸಳಿಗೆ ಬರ ಕೈತಲ್ ಬರ್ಪಣತೆ ಐತ ಬೇಲೆ ಪುರುಂಡ ಅನ್ನು ಬಾನಿಂದ ಜಾರಿ ಬಂದ ಶಾಂತಿ ಸರ್ ಬೊಂಬೈಡ್ ಗೌಜತಿ ಮಸೂಡಿಗೆ ಪುರ ತೂದು ಬರ್ಪೆಸಿ ಸಾರ್ ನ ಲೈವ್ ಸ್ಟಾರ್ಟ್ ಆತನ ಅಂದು ಓಕೆ ಶಾಂತಿ ಸಿಸ್ ಪೋದಲಿ ಓಕೆ ಪೋಲಿ ಅರೆಗ್ಲು ಅಂತ ಸಪೋರ್ಟ್ ಮಾಡ್ಬೋದು ಪೋದ್ಬಲೆ ಬಕ್ಕಿರೆಗ್ಲು ಅಡಿಗೆ ಉಂಡತ ಮೂಲು ದಾಲ ಇಚ್ಛೆ ಅಂದಿ ಮೂಲು ದಾಲ ಇಜ್ಜಿ ಪೋದ್ಬಲೆ ಅವೇ ಅರೆಗ್ಲ ಪಾಪ ಸಪೋರ್ಟ್ ಮಾಡ್ಕೊಡತ್ತೆ ಏಕಡೆ ಬತ್ತಿತ್ತೀರಿ ಏನು ಫಸ್ಟ್ ಲೈವ್ ಸ್ಟಾರ್ಟ್ ಮಾಡ್ತಿದ್ದೆ ಅಪ್ಪ ಸುಮಾರು ಸಿಸ್ ಬತ್ತಿತ್ತೀರು ಅಪ್ಪಗ ಏನು ಲೈವ್ ಗಡಿ ಮೂಜಿ ಸಲ ರೀಕನೆಕ್ಟ್ ಆಂಡು ಬಕ್ಕ ಯಾನೆ ಎಂಡ್ ಮಲ್ತೀನಿ 5 ಬಕ್ಕ ಕೂಡ ರೀ ಮಲ್ತೀನಿ ಆ ಲೈವ್ MNC ಅವರು ಬಂದರು. ಹಾಯ್ MNC ಅವರು, ವೆಲ್ಕಮ್. MNC ಅವರೇ, ಕಾಫಿ ಆಯ್ತಾ ನಿಮ್ಮದು? ಸ್ಟಾರ್ಟ್ ಆತಿಗಿ ಸಿಸ್. ಅಕ್ಕಲ್ಲ ಏನೇನು ತೋಟಡು ಮರ್ದು ಬಿಡುದು ನೀರಿಗೆ.
ತೋಟಡ್ ಮರ್ದು ಬಿಡೋದಿಲ್ಲ ಪಂಡೇರಿ ಕಡೆ ನಾನ ಸ್ಟಾರ್ಟ್ ಮಲ್ಪೇರಿ ಇನ್ನು ಸ್ಟಾರ್ಟ್ ಮಲ್ಪೇರಿ ಗೊತ್ತುಜಿ ಎಂಕ್ ಇನ್ನ ವಾಯ್ಸ್ ಕೇನುಜಿ ಅವು ಮಿಷನ್ ದನೆ ಶಬ್ದ ಕೇಂಡು ಪಂಡೇರಿ ಎಂಕ್ ಮರ್ದು ಬಿಡೋದಿಲ್ಲ ಪಂಡೇರು ಅವಳ ಆತು ಜಾನ್ ಮರ್ದು ಬಿಟ್ಟು ಸ್ಟಾರ್ಟ್ ಆತು ಸಿಸಿ ಎಮ್ ಎನ್ ಸಿ ಅವರು ನಿಮ್ಮನೆ ನಾಯಿಗೂ ಡ್ಯಾನ್ಸ್ ಬರುತ್ತಾ ಇಲ್ಲವಾ ಎಮ್ ಎನ್ ಸಿ ಅವರೇ ನಾಯಿಗೆ ಡ್ಯಾನ್ಸ್ ಬರುದಿಲ್ಲ ನಾವೇ ಡ್ಯಾನ್ಸ್ ಮಾಡ್ಬೇಕು ನನಗೆ ಬರುದಿಲ್ಲ ಡ್ಯಾನ್ಸ್ ನಾನು ಶಾಂತ ಕಡೆ ಪೋಯರೆ ನಾನು ಶಾಂತಕ್ಕ ಅಡೆ ಪೋಯರೆ ಇಚ್ಛ ತೂದು ಬರ್ಪೆ ಆ ವಾವಿ ಆಂಡೆ ಸಿಸ್ವಾನೊಂದು ಅಂದೆ ಸಿಸ್ವಾನ ಅಂದಂದು ಪಂಡಿರಾರೆ ಕಡೆ ಆಂಡ ಲೈವ್ ಇಜ್ಜಿಂದು ಪಂಜಿರಾರು ಯಾನ್ ಕೇಳಿಲ್ಲ ಇಜ್ಜಿ ಒಲ್ಲ ರಾಜರೇಕ್ಲ ಬರ್ರೆ ಯಾವಿಯೇ ಒಲ್ಲ ಅಪ್ಪಗ ಮರ್ದು ಪಾಡೋದು ಪಂಡೆ ಅರೆ ಇಲ್ಲ ತೋಟ ಉಂಡತೆ ಶಬ್ದಡ್ ಕೇನುಜಿ ಆಯ್ತು ಶಬ್ದಡ್ ಪಾತೆಲ್ಲ ಕೇನುಜಿ ಪಂಡೇರು ದಾದೆ ನವೀನ್ ಬ್ರೋ ಪನೊಂದುಲ್ಲೇರು ಬಂದ ಇವತ್ತು ಸಂಕಷ್ಟ ರಾಘವೇಂದ್ರ ಸ್ವಾಮಿ ಹಾಡು ಹೇಳಿ ರಾಘವೇಂದ್ರ ಸ್ವಾಮಿ ಇದು ಬರುವುದಿಲ್ಲವ ನನಗೆ ಮನೆಯೇ ಮಂತ್ರಾಲಯ ವಾರ ಬಂತಮ್ಮ ಅಂತ ಹೇಳ್ಬೇಕಾ ಅದು ಸ್ವಲ್ಪ ಬರ್ತದೆ ಕುಸಲಿಯೇ ಸಾಂತಕ್ಕ ಪಣದಲ್ಲಿ ವಾರ ಬಂತಮ್ಮ ಗುರುವಾರ ಬಂತಮ್ಮ ರಾಯರ ನೆನೆಯಮ್ಮ ಗುರುರಾಯರ ನೆನೆಯಮ್ಮ ಸ್ಮರಣೆ ಮಾತ್ರದಲ್ಲಿ ಕೇಶ ಕಳೆದು ಸದ್ಗತಿಯ ಕೊಡುವನಮ್ಮ ವಾರ ಬಂತಮ್ಮ ಗುರುವಾರ ಬಂತಮ್ಮ ಸ್ವರ ಬರ್ಪುಜಿ ನೆಡೀನಿ ಕಪ್ಪ ಪೊರಿಡು ಸಾವುದ ಅಂಚ ಒಂದು ಸ್ವರಡೆ ಬರ್ಪುಜವು ದುರ್ಗಕ್ಕನ ಸ್ಮೈಲ್ ಕನಪೌನಿಯ ಮೋನೆಡು ಕುಸರಿ ಅಂಚ ಅಂಚ ಸಪ್ತ ಸ್ವರದಲ್ಲಿ ತೇಲಿ ಬರುತ್ತಿದೆ ರಾಯರ ವಾಣಿ ಅದಷ್ಟೇ ಬರುದು ಮತ್ತೆ ಇನ್ನೊಂದುಂಟು ಭೂಮಿಯು ಬಿರಿಯಲಿ ಗಗನವು ನಡುಗಲಿ ಭೂಮಿಯು ಬಿರಿಯಲಿ ಗಗನವು ನಡುಗಲಿ ಸಾಗರ ಕೆರಳಲಿ ಗಿರಿಗಳು ಉರುಳಲಿ ಬಿಡೆನು ನಿನ್ನ ಪಾದ ನಿನ್ನ ನಾಮ ವೇದ ಬಿಡೆನು ನಿನ್ನ ಪಾದ ಬಿಡೆನು ನಿನ್ನ ಪಾದ ಅವಳು ಬರ್ಸ ಉಂಡೆ ಸಿಸ್ಸು ಇತ್ತು ಪೋಂಡಿ ಬರ್ಸ ಯಾಕಡೆ ಬರ್ಸ ಇತ್ತು ಮಾತ್ರ ಮುಗಾಲು ಉಂಡು ಅಂತೆ ಬರು ಇನ್ನಿ ರಾತ್ರಿ ಬರ್ಸ ಬರು ಕಪಟ ಕಪಟ ಚಿಕ್ಕು ಬೇಬಿ ಚಿಕ್ಕು ಬೇಬಿ ಇಲ್ಲಮ್ಮ ಲೇಟ್ ಉಂಟು ನಾನು ಬರುವುದಿಲ್ಲ ನಾನು ಮತ್ತೆ ಬರ್ತೇನೆ ಅವಳು ಬರ್ಸ ಉಂಡೆ ಕೋಪೆ ಬರೋದಿಲ್ಲ ಸುಭಸಿಸ್ ಹುಲ್ಲಿ ಈರ ಲೈವ್ ಸ್ಟಾರ್ಟ್ ಆಂಡೆ ಅಲ್ಲಿ ಶಾಂತಿ ಎಕಡೆ చెప్పొద్దు ತೂದು ಬರೋದಿಲ್ಲ ಏರಿಗೆ ಈರ ಲೈವ್ ಸ್ಟಾರ್ಟ್ ಆಂಡೆ ಇಜ್ಜಂದು ಶಾಂತ ಸಿಸ್ ಆಯ್ ಸುಮ ಸಿಸ್ ಮಾಡೋದಿಲ್ಲೇರು ಆಂಡೆ ಮರ್ದು ಬಿಡ್ದ ಆಂಡೆ ಮರ್ದು ಬಿಡ್ದ ಆಂಡ ಸುಮ ಸಿಸ್ ಎಕಡೆ ಲೈವ್ ಎಂಡ್ ಆಯ್ನಿ ಗಡಿ 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 ರೀಕನೆಕ್ಟ್ ಆದ ಎಂಡ್ ಆಡು ಬಲೆ అయిపోయినా ఓ
ಅಮ್ಮಮ್ಮ ದಾಯಿಗೆ ಲೆಪ್ಪುನು ಯಾನ್ ಬರ್ಪುಜ್ಜಿ ಬನ ಅಮ್ಮಮ್ಮಡ ಎಂಕು ಮಿಮ್ಮಿ ಕೊರಿಯಡ ಬರ್ಪೆ ಆಂಡ್ ಪನದುಲ್ಲೇರು ಹಾಯ್ ಶಾಂತಕ್ಕ ಪನದುಲ್ಲೇರು ಹಾಯ್ ಸುಮ್ಮಕ್ಕ ಪನದುಲ್ಲೇರು ನವೀನ್ ಬ್ರೋ ಹಾಯ್ ನವೀನ್ ಬ್ರೋ ಪನದುಲ್ಲೇರು ನವೀನ್ ಪನದುಲ್ಲೇರು ಸುಮ್ಮ ಸಿಸ್ ಸುಮಕ್ಕ ಕುರುಬಾಕಿಲು ಬಂದುಂಡೆ ದಾಯಿ ಸುಮ ಸಿಸ್ತೇಳ್ತೊಂದುಲ್ಲೇರು దాది కజిపియ సుమసిస్ కజిప్తాదేని ಏರ್ ನಾಕೇನೊಂದು లేరు ಇರಳಿಕೆನ್ಯಾರು ಸುಮಕ್ಕ ಕುರುಬಾಕಿಲು ಬಂದುಂಡೇನು ಬಂಗುಡೆ ಸುಮಸಿಸ್ಸಿಗೆ ಬಂಗುಡೆ ಲೈವ್ ಇಜ್ಜೆ ಸುಮಸಿಸ್ಗೇನೊಂದು లేరు ಲೈವ್ ಇಜ್ಜೆಗೆ ಬಾನಿಂದ ಜಾರಿ ಬಂದ ಮೆಸೇಜ್ ಉಂಟು ನಮ್ಮ ಅಲ್ಪನೆ ಶೆಟ್ರು ಇತ್ತೇರು ಅಂಚ ಮೀನ್ ಕಜಿಪು ಉಂಡಿ ಇತ್ತೆ ಮನದಲ್ಲಿ ಉಂಡಿಗೆ ಅಲ್ಲ ಮೇರು ನಮ್ಮ ಶಾಂತಿ ಸುಳ್ಳತೆ ಪಾಪ ಎಕಡಿಂಜ ಪೋದು ತೂದು ಬರೋದು ಮುಳ್ಳು ಇರದ ಮೀನು ಯಾವುದು ಮುಳ್ಳಿರದ ಮೀನು ಉಂಟ ಮಾರೆ ಬಂಡಸಲ್ಲಿ ಮುಳ್ಳಿಲ್ಲ ಮತ್ತೆ ಎಟ್ಟಿಯಲ್ಲಿ ಮುಳ್ಳಿಲ್ಲ ಅಷ್ಟೇ ಮತ್ತೆ ಯಾವುದು ಮೀನು ಇದಿಲ್ಲ ಮುಳ್ಳಿಲ್ಲದ ಮೀನು ಯಾವುದಿಲ್ಲ ನನ್ನ ಪ್ರಕಾರ ಬೊಂಡಸಲ್ಲಿ ಮುಳ್ಳಿಲ್ಲ ಮತ್ತೆ ಎಟ್ಟಿಯಲ್ಲಿ ಮುಳ್ಳಿಲ್ಲ ಅಷ್ಟೇ ಮತ್ತೆ ಮರುವೆಯಲ್ಲಿ ಮುಳ್ಳಿಲ್ಲ ಅಲ್ವಾ ನಿಮ್ಗೆ ನನಗೆ ಗೊತ್ತಿಲ್ಲ MLC ಅವರೇ ನೀವು ಹೇಳಿ ಅತ್ತೆ ಯಾವ ಮೀನು ಅಂತ ಎಂಗುಳು ಮುಳ್ಳಿಂಚ ನಿನ್ನ ಮೀನಿದ ಮುಟ ಕಂದಿಜ ಮಾರ್ರೆ ಚಾನ್ಸಸ್ ಎಲ್ತೊಂದು ಮರ್ದು ಬಿಟ್ರೆ ಬತ್ತಿನಾರು ಶೆಟ್ರು ಓಕೆ ಬಾಯ್ ಸುಮಸಿಸ್ ಥ್ಯಾಂಕ್ ಯು ಸೋ ಮಚ್ ಅವೇ ಬರ್ತದ ಸಪೋರ್ಟ್ ಮಾಡಿದ್ರೆ ಥ್ಯಾಂಕ್ ಯು ಆರ ಸುಮಸಿಸ್ ಆರ್ ಶೆಟ್ರು ಪಂಡ ಆರೇಂಡಿ ಗುರು ಶೆಟ್ಟಿಯ ಅಂದೇ ಶಾಂತಸಿಸ್ ಗುರು ಶೆಟ್ರು ಅಂದೇನಿ ನೀರು ಗುರು ಶೆಟ್ರು ಮರ್ದು ಬಿಟ್ರೆ ಅಪ್ಪ ಬರ್ರೆ ಅರೆ ಗೋಲ್ ಪುಡ್ಸುತ್ತಲ್ಲು ಆನೇನಿ ಬೈಜ್ಜಿರಿ ಶಾಂತಸಿಸ್ ಗುರು ಏನ ಈ ಕಡೆ ಪ್ರಿಕ್ಸಿಸ್ನ ಲೈವ್ ಇರ್ತಿಜಿರದೆ ಗುರುನಿ ಇನಿ ಗುರು ಬೈಜ್ಜಿರು ಹತ್ತು ಬಂದಿದೆ ಹೇಳ್ತಂದಲ್ಲಿ ಶಾಂತಸಿಸ್ ನಮಗೆ ಶೆಟ್ರು ಬಂದು ಗೊತ್ತಿತ್ತು ವೈಟ್ ಗುರು ಮಾತ್ರ ಅದೇ ಗುರು ಮಾತ್ರ ಶೆಟ್ರು ಬಂದು ಗೊತ್ತು ಕೋಳದ ಬೆಚ್ಚ ತೋಜುಡು ಅಂದಿ ಕೋಳದ ಬೆಚ್ಚಡುಲ್ಲೆ ಶೆಟ್ರು ಅದು ಮುಳ್ಳು ಇಲ್ಲದ ಮೀನು ಯಾವುದು MNC ಅವರೇ ಹೇಳಿ ಒಮ್ಮೆ ಮುಳ್ಳು ಇಲ್ಲದ ಮೀನು ಯಾವುದು ಹೇಳಿ ಲೈಕ್ ಕೊಡದವ್ರು ಲೈಕ್ ಕೊಡಿ ಆಯ್ತಾ ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಕೋಳದ ಬೆಚ್ಚ ತೋಜೋಡು ಒಂದೊಂದು ಕೋಳದ ಬೆಚ್ಚೊಪ್ಪು ದಾದ ಆ ಒಳಗಡೆಗೆ ಬುಡ್ದು ಬಿಡೋಡು ಸಂಪತ್ ಪೂಜಾರಿ ಬಂದ್ರೆ ಎಟ್ಟಿ ಸಂಪತ್ ಗೊತ್ತಿರ ಸಂಪತ್ ಎಟ್ಟಿಗೆ ಸಂಪತ್ ಬಿಸಿಯೇ ಸಂಪತ್ ಲೈಕ್ ಕೊಡಿ ಸಂಪತ್ ಒಂದು ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಮುಳ್ಳಿಲ್ಲದ ಮೀನು ಮುಳಿತ ಇಲ್ಲ ಅವಂದು ಮುಳಿತ ಇಲ್ಲ ಒಂದು ಪೂರ ಒಡೆ ಪೋತಿರ ಬರ್ಪಿನಿ ಪೀರ ಆಯ್ ಸಂಪು ಬಲದುಲ್ಲೇರು ಅತ್ತಿ ಯಾರು MNC ಕೇಳಿದುಲ್ಲೇರು ಮುಳ್ಳು ಇಲ್ಲದ ಮೀನುಂಡ ಉಂಡೆ ಮುಳ್ಳು ಇಲ್ಲದ ಸಿಂಪಲ್ ಎನ್ನ ಪ್ರಕಾರ ಒಂಜಿ ಲಡ್ಡುಂಡು ಹೋಗುದ್ರೆ ಬಂಡಸ್ಲ ಬಕ ಎಟ್ಟಿಲ್ಲ ಐಟ್ ಮುಳ್ಳು ಇಜ್ಜಿ ಯಾನ್ ತೂವಿನ ಮಟ್ಟಗ ಬಕೊಂಜಿ ಮರುವಾಯಿ ಜೆಟ್ ಮೂಜೆಟ್ ಮುಳ್ಳು ಇಜ್ಜಿ சேலದ ಲೈವ್ಗೂ போதிತ್ತೆ ಎಂಗಲ ಸೇಲದ ಲೈವ್ ಅತ್ತ ಅವು ಮಾತ್ರ ಸೇಲದ ಲೈವ್ ದಾದಿ ಗಲಾಟೆ ದಾಲ ಗಲಾಟೆ ಜವ್ ಬರಿತಿಲ್ಲದ ಪಾತಿರ್ನಿ
ಬರಿತೆಲ್ಲ ತಕ ಜೋಕುಳ್ಳ ಪಾತೇರ್ನಿ ಏನ ಸಿಂಪಲ್ ಅವು ಬಾರಿ ಜೋಕುಲು ಉಪ್ಪುನಾಗ ಪುರ ಅಂಚ ಪಾತೇರ್ಲತೆ ಕಲಟೆ ಅವು ಮಾಮೂಲಿ ಮಾತೇರ್ನಿಲ್ಲ ಜೋಕುಲು ಉಪ್ಪುನಾಗ ಹಿಂದಿ ಲೈವ್ ಶಾಂತಿ ಮಾಮಿ ಹಿಂದಿ ಲೈವ್ ಮಲ್ಲೆಜ್ಜಿಯೇ ಪಣದುಲ್ಲೇರು ಅಂದಂದು ಅವದಾದ ಒಂದು ಜೋಕುಲುಪ್ನಾಗ ಬೊಬ್ಬೆ ಪಾಡುಡೆ ಹಾಕೊಂಡು ಯಾವು ಹಾಗೆ ಎನ್ನ ಅವ ಬಾಲೆಲ್ಲ ದಾಯ ತೋಜೋಡು ಮಿತ್ ಸ್ಟೆಪ್ ಉಲ್ಲೆ ತೋಜೋಡು ಐಕ್ ಬೊಬ್ಬೆ ಪಾಡ್ನಕು ಹಿಂದಿ ಲೈವ್ ನಿಶಾಂತ್ ಎಲ್ತೊಂದುಲ್ಲೇರು ಮಲ್ಲೆಜ್ಜಿಯೇ ಪನದುಲ್ಲೇರು ಶಾಂತಸಿ ಸಿಂಪಲ್ ಪನದುಲ್ಲೇರು ಅಂದು ಮುಳಿತ ಇಲ್ಲಿಗೆ ಮುಳ್ಳಿಲ್ಲ ಎಂದಿ ನಿಶಾಂತ್ ಮುಳ್ಳಿಜ್ಜಂದಿನ ಮೀನು ಬನ್ನಿ ತುಕ ಒಂಜಿ ಕ್ವಶನ್ ಇರೆ ಒಂಜಿ ಪೂರ ಪನ್ಪರತೆ ಪೂರ ತಿನ್ಪರತ ಇತ್ತಿನ ಪೂರ ಪುಳಿ ಮುಂಚಿ ಗಿಳಿ ಮುಂಚಿ ಪೂರ ಪಂದು ಇತ್ತೆ ಪಲ್ಲೆ ಮುಳ್ಳಿಜ್ಜಂದೆ ಮೀನು ಪಲ್ಲೆ ಏತು ಪೊಂಜೋನ ಕಿರಿಕಿರಿಕೆ ಏನು ನೀವು ರಗಲೆಜ್ಜಿ ಪನದಲ್ಲಿ ಓಯೇ ರಗಲೆಜ್ಜಿ ಓ ರಗಲೆಜ್ಜಿ ಹೀಲ್ ಫಿಶ್ ಹೀಲ್ ಫಿಶ್ ಅಂತೆಯಾ ಎಮ್ಮೆನ್ಸ್ ಇದ್ದೀರಾ ಹೀಲ್ ಫಿಶ್ ಅಂತೆ ಹೀಲ್ ಫಿಶ್ ಅವು ಫಿಶ್ ಅಂತಿದ್ದಂದಿನ ಫಿಶ್ ಅವು ನಾನು ತಿನ್ನೋದು ಫಿಶ್ ಅದು ಹೀಲ್ ಫಿಶ್ ಓಯೇ ಕಿರಿಕಿರಿ ಸಿಂಪಲ್ ನಾನಿಂದ ಜಾರಿ ಬಂದ ಎಮ್ಮೆನ್ಸಿ ಪೋಯಿರ ಯಾನ್ ಪಂಡೆ ಮುಳ್ಳಿಜದ ಮೀನು ಓಲೆಜ್ಜಿ ಎಟ್ಟಿ ಬೊಂಡಸ್ ಬಂಡೆ ಯಾರು ಪೋಯಿರ್ತೋಜು ഞാനേ മൂലേക്കാത്തൊന്തുള്ള പൊടിക്ക് പൊപ്പരയേ ദായി പൊടി പറയേ ಭಾರಿ ಡೇಂಜರ್ ಸೊಂಟ ಸೂಪರು ಆದ್ರೆ ಭಾರಿ ಡೇಂಜರು ಸೊಂಟದ ಆಸುಪಾಸು ಇನ್ನೂ ಡೇಂಜರು ಸೊಂಟಕ್ಕು ನಕ್ಕು 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 ಸಿಂಪಲ್ ಒಂಜಿ ಎಟ್ಟಿ ಪಂದ್ ಸಿಂಪಲ್ ಅತ್ ಮೇರೆ ಸಂಪತ್ ಒಂಜಿ ಎಟ್ಟಿ ಪಂಡೇರು ಸಂಪತ್ ಎಸ್ಕೇಪ್ ಆತೇರು तू है भाई दिल ने जिसे अपना कहा ಶಾಂತಿ ಅಕ್ಕ ಪೋಯಿರು ಸುಮಾ ಸಿಸ್ನ ಲೈವ್ ಸ್ಟಾರ್ಟ್ ಅನ್ತೋಜರು ಸುಮಾ ಸಿಸ್ ಲೈವ್ ಸ್ಟಾರ್ಟ್ ಮಲ್ಪೆ ಬಂಡೇರು ಸಿರಿತ ಕಲ ಪಂಡದ ಅದೇ ಪಲ್ಲೆ ತಾದನ ಸೇಲೆ ಲೈವ್ಗೆ ಶಾಂತಿ ಅಕ್ಕ ಜಂಪು ಗೊತ್ತು ಜಿ ಸಿರಿತ ಕಲ ಪಂಡದ ಅದೇ ಡೋಂಟ್ ನೋ ಐ ಡೋಂಟ್ ನೋ ಗೊತ್ತಿಲ್ಲವಾ ಎಂತಂತ ಆನ್ಸರ್ ಪಲ್ಲೆ ನಿಶಾಂತ್ ಗೊತ್ತು ಜಂಕ್ ಬನ್ನ 10 ರೂಪಾಯವ ಒಂದು 10 ನಿಮಿಷ ಉಂಟಾ ಈಗ ತರಬೇಕಾ ಕನ್ಪೆಂತು ಕಡೆಟ್ ಹಾಕಲು ಕಾಲ್ ಕಡೆಪಿ ಕಲ್ಲು ಗಂಡನಿಗೆ ಕಡೆಟ್ ಹಾಕುನು ಹಾಕಲು ಕಡೆಪಿ ಕಲ್ಲಿಗೆ ಅಂದಂದು ಪಾತೆಲೆ ನಿಕುಲು ಒಂದು ನಿಮಿಷ ಸುರತ್ ಕಲ್ಗೆ ದೊಂಬು ಸಿರಿತಿ ಕಲ್ಲಿಗೆ ಪೋಪುನು ಪನ್ಪಿನಿ ಅಂದ ಅಂಚ ಪಣದಿತ್ತೇರೆ ಏನು ಗೊತ್ತು ಜೀರ್ಣ ಸ್ಟಿಕ್ಕರ್ ಇಷ್ಟ ಆಯ್ತು ಬಾಯ್ ಸಂಪತ್ ಹೌದಾಯಿ ಸಂಪತ್ತು ಸ್ಟಿಕ್ಕರ್ ಇಷ್ಟ ಆಯ್ತು ಬೇರೆ ಸಂಪತ್ತು ಕೊಡದೆ ಒಂಜಿ ಕಾರಣ ಬೋಡು ಅವು ಇಷ್ಟ ಆಯ್ತು ಒಂದು ಇಷ್ಟ ಆಯ್ತು ಪೊಕ್ಕಡೆ ಪಂಪಿನಿ ಮಾರ್ರೆ
ಈರು ಸ್ಟಿಕ್ಕರ್ ತೋರ್ಚನ್ ಆರ್ನ ಅಂದ್ ಈರು ಸ್ಟಿಕ್ಕರ್ ತೋರ್ಚಿ ಈರು ಕಣ್ಣು ಮುಚ್ಚಿದ್ದು ಮೆಸೇಜ್ ಮಲ್ಪಳಿ ಎಲ್ಲ ಸ್ಟಿಕ್ಕರ್ ಚೇಂಜ್ ಮಲ್ಪಗ ಸಿಂಪಲ್ ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ಕೂಡ ಥ್ಯಾಂಕ್ ಯು. ಪೂರ ಸಪೋರ್ಟ್ ಉಳ್ಳೇರು ಓಲುಂಡಿಗೆ ಕೋರು ದುಃಖ ದುಃಖ ಏರ ಮಾತಾವು ಕೋರು ಕೋರು ಎಂಡೆ ಕೋರು ಫೋನ್ ಮಾಡಿ ಮೆಸೇಜ್ ಇಜ್ಜಿ ಪೂರೇನಲ್ಲ ಓಲುಂಡಿ ಮೆಸೇಜ್ ಮೆಸೇಜ್ ಇಲ್ಲ ಪೂರ ಪೋಯರಾ ನಾನು ತೀರ್ತು ಮುಟ್ಟ ಪೋದ್ ಬರ್ತೀನಿ ಮಾರ ಪೂರ ಪೋಯರು ಓಕೆ ಅಂತ ನನ್ನ ಲೈವ್ ಎಂಡ್ ಮಲ್ಪೆ. ಥ್ಯಾಂಕ್ ಯು ಸೋ ಮಚ್ ಮಾತಿರಿಗ್ಲ ಲೈವ್ ಇವತ್ತು ಸಪೋರ್ಟ್ ಮಾಡ್ತೀನಿ ಈಗ ಬಾಯ್. ಓಕೆ ಬಾಯ್. ಎಲ್ಲ ತಿಕ್ಕ ಎಲ್ಲ ಕಾಂಡೆ ವರ್ಮ ಅಂಟಿಗೆ ಬರ್ಪೆ ಲೈವ್ ವರ್ಮೈಜಿನೇನು ಮರಿಗೆ ಬರ್ಪೆ ಲೈವ್ಗೆ. ಥ್ಯಾಂಕ್ ಯು ಸೋ ಮಚ್ ಲೈವ್ ಇವತ್ತು ಸಪೋರ್ಟ್ ಮಾಡ್ತೀನಿ ಮಾತಿರಿಗ್ಲ ಧನ್ಯವಾದಗಳು. ಲೈಕ್ ಕೊಟ್ಟದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 8 ಗಂಟೆಗೆ, ಇಲ್ಲದಿದ್ದರೆ 8:15, ಇಲ್ಲದಿದ್ದರೆ 9 ಗಂಟೆಗೆ. ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್. ಜಪ್ಪು ನೋಡಿ ಇದು ಮಂಡಿ ಜಪ್ಪು ಬೀಡಿಯ ಕಟ್ಟು ಜಪ್ಪರಿಜ್ಜಿತ್ತೆ ഞാൻ ഒരേനെ 10 പോലെ പോലെ ಇಜ್ಜಿ ಐತೆ. ನಾನು ಚೂರು ಬೇಳೆ ಉಂಡು ಫಿಶ್ ಫ್ರೈ ಮಲ್ಪರುಂಡು ಹಸ್ಬೆಂಡ್ಗೆ. ನನ್ನ ಚಾರು ಬೇಲೆ ಪೊಪ್ಪಿರತ್ತೆ ಅಪ್ಪಗ ಕೆಲವು ಬೇಲೆ ಉಂಡು ಅವ ಇವಾಗ ಕೊಂಚ ಬೀಡಿ ಕಟ್ಟಿರಂಡು ಬಕ್ಕ ಕುಲಾಲ್ ಬ್ರೋನ ಲೈವ್ ಪೋಯರುಂಡು. ನನ್ನತ್ತೆ ಕೆಲವು ಲೈವ್ ಪೂರ ಸಪೋರ್ಟ್ ಮಾಡಿ ಬರ್ಪರುಂಡು. ಓಕೆ ಬಾಯ್. ಥ್ಯಾಂಕ್ ಯು ಸೋ ಮಚ್ ಮಾತಿರಿಗ್ಲ.